ಈಗ ಹೇಗಾಯ್ತು ಹೇಳು. ಇಷ್ಟ ತನಕ ಹೇಗೆ ಆಗಿದೆ ಅನ್ನೋದು ನಮಗೆ ಮುಖ್ಯ ಅಲ್ಲ. ನಿನ್ನ ಪ್ರವೇಶ ಆದ್ಮೇಲೆ ಅಚ್ಚುಕಟ್ಟಾಗಿ ಆಯ್ತು. ಏನನ್ನು ಕೇಳಿದ್ದು? ಏನನ್ನು? ನನ್ನ ವೇಷ ಹೇಗಾಯಿತು? ವೇಷ ಬಹಳ ಚಂದ ಆಗಿದೆ. ಆದ್ರೆ ನೀನು ಈ ವೇಷ ಮಾಡೋದಕ್ಕಿಂತ ಒಂದು ಸ್ತ್ರೀ ವೇಷವನ್ನು ಮಾಡಿಕೊಂಡು ಬರ್ತಿದ್ರೆ 4 ಜನ ಹುಡುಗರು ನಿನ್ನ ಹಿಂದೆ ಬರ್ತಾ ಇದ್ರು. ಸ್ತ್ರೀ ವೇಷ ಮಾಡಿದ್ರೆ ಅಷ್ಟು ಲಾಭ ಉಂಟಾ? ಈ ವೇಷವನ್ನು ಮಾಡಿ ನೀ ಎಷ್ಟೇ ಹಾರು, ಯಾರು ನಿನ್ನನ್ನು ಮೂಸುವವರೇ ಇಲ್ಲ. ಹಾರುವವರನ್ನು ಮೂಸುವುದು ಯಾಕು? ಅಂದ್ರೆ ಹತ್ರ ಬರುವುದಿಲ್ಲ ಎಂಬ ಅರ್ಥದಿಂದ ಹೇಳಿದ್ರು. ಹೌದಾ? ಅದೇ ಒಂದು ಸ್ತ್ರೀ ವೇಷ ಮಾಡ್ಕೊಂಡು 4 ಸಲ ತಳ್ಕು ಪಳ್ಕು ಅಂತ ಹೇಳಿದ್ರೆ ಸಾಕು. 4 ಜನ ಯುವಕರು ಎದ್ದು ಬಂದು ನೀವು ಹೆಣ್ಣಿನಾಗಿ ಕಾಣ್ತಾ ಇದ್ದೀರಿ, ಎಷ್ಟು ಚಂದ ಇದ್ದೀರಿ, ಉಮೇದುಂಟಾ, ಪುರುಷತ್ತುಂಟಾ, ಒಂದು ಬದಿಗೆ ಹೋಪ. ಯಾಕೆ ಮಾತಾಡ್ಲಿಕ್ಕೆ ಮಧ್ಯದಲ್ಲಿ ಮಾತಾಡಿದ್ರೆ ಇವರಿಗೆ ಸ್ತ್ರೀವೇಷದ ಹುಚ್ಚು ಜೋರುಂಟು ಅಂತ ತಿಳಿತಾರೆ. ಹೌದು. ಹಾಗೆ ಸ್ತ್ರೀವೇಷದ ಜೊತೆಯಲ್ಲಿ ಹೋಗಿ ಮಾತಾಡಿ ಅವನ ಪೆಟ್ಟಿಗೆ ಹತ್ರ ಕೂತು ಸ್ತ್ರೀವೇಷದ ತರಿಸಿಕೊಟ್ಟ ತಂಪು ಪಾನೀಯವನ್ನು ಅಭಿಮಾನಿಯೇ ಕುಡಿದು ಇನ್ನೊಂದು ದಿವಸ ಸಿಕ್ತಂತೇಳಿ ಎದ್ದು ಹೋಗುವಾಗ ಸ್ತ್ರೀವೇಷದವರ 300 ಪಾದರಕ್ಷೆಯನ್ನು ಅವನೇ ಅಭಿಮಾನಿ ಹಾಕೊಂಡೋಗಿ ಪಾಪ ಅವೆಲ್ಲ ಮುಗಿದು ಮನೆಗೆ ಹೋಗ ಕಾಲಲ್ಲಿ ಪಚ ಪಚ ಹೋಗ್ಬೇಕು. ಈಗ ಸ್ತ್ರೀವೇಷ ಮಾಡಿದ್ರೆ ಲಾಭವೋ ನಷ್ಟವೋ? ವಿಳಾಸ ಲಾಭ, ಪಾದರಕ್ಷೆ ನಷ್ಟ. ನಾನೇನು ವೇಷ ಮಾಡಿದವನ? ನಾನು ಅದನ್ನೇ ನೋಟ ಇಟ್ಕೊಂಡು ಹೇಳಿದಳು. ಹಿಂದಿನ ಘಟನೆ ಭಸ್ಮಾಸುರ ಮೋಹಿನಿ. ನಾನೇನಾಗಿದ್ದೆ? ಆವತ್ತು ನೀನು ಮೋಹಿನಿ ಆದಾಗ ಆ ಶಂಕರನೇ ನಿನ್ನನ್ನು ಅಪ್ಪಿಕೊಳ್ಳಿಕ್ಕೆ ಬಂದಾಗ ಕತೆ ಗಂಡಾಂತರ ಆಗಿ ಹೋಗಿ ಪರಮೇಶ್ವರನೇ ನನ್ನ ಬೆನ್ನು ಬಿಡ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಸ್ತ್ರೀವೇಷವನ್ನು ನಿಲ್ಲಿಸಿದ್ದು. ಇನ್ನು ಯಾವ ವೇಷ ಬೇಕಾದ್ರೂ ಉಂಟು, ಸ್ತ್ರೀವೇಷವನ್ನು ಈ ವೇಷ ಯಾರಿಗೆ ಬೇಕು ಅಲ್ಲಿ ನೋಡಿದ್ರೆ ಗೊತ್ತಾಗುದಿಲ್ಲ. ಸೂಜಿ ಕೊಡಿ, ನೂಲು ಕೊಡಿ, ಲಂಗ ಕೊಡಿ, ರೌಕಿ ಕೊಡಿ, ñಕ್ಕು ñೈ ಉಗಿಲಿಕ್ಕಿಲ್ಲ, ಯಾರಿಗೂ ಆಗಿಕ್ಕಿಲ್ಲ. ಹೌದೌದು ಹೌದು. ಹಾಗಾದ್ರೆ ಈ ವೇಷ ಅಂದ್ರೆ ವೇಷ ಯಾಕೆ 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 ಈ ವೇಷ ಯಾಕೆ? ಮೋಸ ಮಾಡುವುದಕ್ಕೆ. ಹಾಗಾದ್ರೆ ವೇಷಧಾರಿಗಳೆಲ್ಲ ಮೋಸಧಾರಿಗಳ? ವೇಷಧಾರಿಗಳೆಲ್ಲ ಮೋಸಧಾರಿಗಳಲ್ಲ. ಅದರಲ್ಲಿ 2 ವಿಧ ಉಂಟು. ಒಂದು ವೇಷಧಾರಿಗಳು ಉಳಿದವರಿಗೆ ಮೋಸ ಮಾಡುವುದು, ಉಳಿದವರು ವೇಷಧಾರಿಗಳಿಗೆ ಮೋಸ ಮಾಡುವುದು. ಈ ಸ್ತ್ರೀ ವೇಷದವರಿಗೆ 300 ಪಾದರಕ್ಷೆ ಹಾಕೊಂಡು ಯಾವ ಮೋಸ ಮಾಡಿದ ಹಾಗೆ ಅಲ್ವಾ? ಹಾಗೆ ಈ ವೇಷ ಅಲ್ವಾ? ನಿಜ. ನನ್ನ ವೇಷ. ನಾವು ಯಾರಾಗಿದ್ರೆ? ನಾವು ಇಲ್ಲಿಯವರ ಮೇಲಿನವರು. ಮೇಲೆ ನೀನು ವೈಕುಂಠ. ವೈಕುಂಠ ಲೋಕ. ನೀನು ವೈಕುಂಠ. ನಾನೇನಾಗಿದ್ದೆ? ನೀನು ವೈಕುಂಠದಲ್ಲಿ ನಾರಾಯಣ ಆಗಿದ್ದೆ. ನಾರಾಯಣ. ನಾನು ಗರುಡ ದೇವ. ದೇವ? ಹೌದು. ಹಿಂಗೆಲ್ಲಿನ ದೇವ? ದೇವರ ದೇವೋತ್ತಮನಾದಂತ ನಿನ್ನನ್ನು ಹೊರದಕ್ಕೆ ಮತ್ತೊಬ್ಬ ಸಮರ್ಥ ದೇವರೇ ಬೇಡವೆ? ಅದು ಹಾಗಲ್ಲ. ಮತ್ತೆ ನಿನ್ನನ್ನು ಏರಿ ಸಂಚರಿಸುವಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ಇದ್ದವರು ಅಕ್ಕ ಮೇಲೆ ಗರುಡ. ಹಾಗಾದ್ರೆ ಇದು ಭಾಗವತ್ರಿ ಸೀಂಟ್ರಿ ಮಾಡಿದ್ದೆ. ನಿಮ್ಗೆ ಕಿವಿ ಕೇಳೋದಕ್ಕೆ ಭಾಗವತ್ರಿಗೆ ಯಾಕೋ ಹೇಳ್ತೀನಿ? ಅದು ಹೌದು. ನನ್ನ ಕಿವಿ ನನಗೆ ಕೇಳುವುದು, ಬೇರೆಯವ್ರಿಗೆ ಕೇಳಬೇಕು. ಹೌದಲ್ಲ? ಹೌದು. ವೇಷ ಮೋಸ ಮಾಡುವುದಕ್ಕೆ ಈ ವೇಷ. ಹೌದಾ? ಯಾರಿಗೆ ಮೋಸ ಮಾಡುವುದಕ್ಕೆ? ಯಾರ್ಯಾರಿಗೆ ಮೋಸ ಮಾಡುವುದಕ್ಕೆಲ್ಲ. ನನ್ನ ಹೆಂಡತಿಗೆ ಮೋಸ ಮಾಡುವುದಕ್ಕೆ. ಯಾರಾದ್ರೂ ಮನೆ ಹೆಂಡತಿಗೆ ಮೋಸ ಮಾಡ್ತಾರ ಪುಣ್ಯಾತ್ಮ? ಯಾಕೆ? ಹಾಗಾದ್ರೆ ಈಗ ನಿನ್ನ ಮಾತಿನ ಅರ್ಥ ಹೋದಲ್ಲೆಲ್ಲ ಹೆಂಡತಿ ಇದ್ದಾರಂತವ? ಬೇರೆಯವರಿಗೆ ಆದ್ರೆ ಒಂದು ಪ್ರಶ್ನೆ ಬೇರೆ, ಮನೆ ಹೆಂಡತಿಗೆ ಯಾರಾದ್ರೂ ಮೋಸ ಮಾಡ್ತಾರ? ಮನೆ ಹೆಂಡತಿಗೆ ಮೋಸ ಮಾಡುವುದಕ್ಕೆ ಯಾಕೆ ಮೋಸ ಮಾಡಿದ್ದು ನಾನು? ಯಾಕೆ? ಕಾರಣ ಉಂಟು. ಕಾರಣ ಇಲ್ಲದೆ ಮೋಸ ಮಾಡುವವನು ನಾನು. ಗಂಡ ಹೆಂಡತಿಗೆ ನಿಮಗೆ ಮೋಸ ಆಗಿದೆ ಯಾಕೆ? ಅಲ್ಲಿಂದ ಯಾಕೆ ಮೋಸ ಮಾಡಬೇಕಾದ ಅಗತ್ಯ ಏನುಂಟು? ಮಿತ್ರ, ನಿನ್ನಲ್ಲೊಂದು ಮಾತು ಹೇಳ್ತೇನೆ ಕೇಳು. ಯಾವುದು? ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡಿ ಹೆಂಡತಿ ಕೋಪ ಮಾಡಿ ತವರ ಮನೆಗೆ ಹೋದ್ಲು ಎಂದಾದರೆ ಗಂಡನಾದವ ಏನು ಮಾಡಿ? ಗಂಡನಾದವ ಅವಳ ಅಪ್ಪನ ಹತ್ರ ಅಂದ್ರೆ ಇವನ ಮಾವನ ಹತ್ರ ಮಾತಾಡಿ ಅವಳನ್ನು ಕರೆತರಬೇಕು. ಒಂದು ವೇಳೆ ಆದ ನಂತರ ಅದೇ ರೀತಿ ಆದ್ರೆ ಊರಿನವರನ್ನು ಒಟ್ಟು ಸೇರಿಸಿ ರಾಜ್ಯ ಪಂಚಾಯತ್ಗೆ ಮಾಡಿ ಅವಳನ್ನು ಕರೆತರಬೇಕು. ಇವನ ಜೀವನ ಬರೆಯಂತ ಇದೇ ಆದ್ರೆ ಇವನ ಜೀವನ ಬರಂತಾರೆ ಹೆಂಡತಿ ಕೈ ಚೀಲ ಹಿಡ್ಕೊಂಡು ತಿರುಗುದೇ ಆಯ್ತು. ನೀನಾದ್ರೂ ಹೋಗ್ತಿ? ನನಗೆ ಕೈ ಚೀಲ ಇಲ್ಲ, ನನ್ನ ಕಿಸಿಗೆ ಕೈ ಹಾಕೊಂಡು ಹೋಗುದು. ಅಯ್ಯ ಮಿತ್ರ, ಏನು ಮಾಡೋಣ ಹೇಳು? ಪ್ರಕರಣ ಅದು ಅಲ್ವಾ? ಹೌದು. ಆ ಪ್ರಕರಣವನ್ನು ನೀನ್ ನೆನಪು ಮಾಡುದು ಈಗ. ನಿಜ. ಹೌದೌದು. ಹಾಗಿದ್ರೆ ದೇವಲೋಕದಿಂದ ಅಲ್ಲಿ ವೈಕುಂಠದಿಂದ ಬಿಟ್ಟಂತ ನಿನ್ನ ಹೆಂಡತಿ ಕಳವೀರಪುರವನ್ನು ಸೇರಿದ್ದಾಳೆ. ಅದಕ್ಕೆ ಈ ವೇಷವ. ಅವಳನ್ನು ಸೇರುವುದಕ್ಕಾಗಿ ಈ ವೇಷವನ್ನು ಮಾಡಿದ್ದು. ಸರಿ, ವೇಷ ಹಾಗೆ ಆಗಿದೆ. ವೇಷ ಮಾಡಿದದಕ್ಕೆ ಉದ್ಯೋಗ ಯಾವುದಾ? ಕಿರಾತರ ವೇಷ ನಾವು ಮಾಡಿದ್ದೇವೆ. ಕಿರಾತರ ಅಂತ ಹೇಳಿದ್ರೆ ಬೇಟೆ ಆಡೋದು. ಎಲ್ಲಿ ಬೇಟೆ ಆಡುವುದು? ಬೇಟೆಯಲ್ಲಿ ಜಾಗ ಇಲ್ಲ. ಗಾಡಿಗೆ ಹೋಗ್ಬೇಕು. ಹೋಗುದಾದ್ರೆ ನಾವು ಹೇಗೆ ಹೋಗುದು? ವ್ಯವಸ್ಥೆ ಬೇಕಲ್ಲ. ನಾವಿಬ್ರು ನಡ್ಕೊಂಡೇ ಹೋಗುವ. ಅದಾಗುವುದಿಲ್ಲ. ಬೇಡ, ನಾವಿಬ್ರು ಉರುಳು ಸೇವೆ ಮಾಡುವ. ಅದು ಆಗುವುದಿಲ್ಲ. ನೀನ್ ಹೆಂಡತಿ ಲೆಕ್ಕದಲ್ಲಿ ನಾನಿಲ್ವದು. ಹಾಗಾದ್ರೆ ನಡ್ಕೊಂಡು ಹೋಗುದು, ಉರುಳು ಸೇವೆ ವ್ಯವಸ್ಥೆ ಬೇಕಲ್ಲ. ಏನ್ ಮಾಡುದು?
ಕೆಳಗೆ ಉಚ್ಚ ಹೋಯ್ತಾ ದೇವೇಂದ್ರ ಅದೇ ದೇವೇಂದ್ರ ಮೇಲೆ ಕೆಳಗಿಂದ ಉಚ್ಚ ಹೋಯ್ತಾ ಬಿಳಿಯ ಕುದುರೆ ನೇರವಾಗಿ ಬರ್ತಾ ಉಂಟು. ಹೌದು ಮಿತ್ರ, ಕುದುರೆಯನ್ನು ಏರಿ ನಾನು ಬೇಟೆಗೆ ಹೋಗ್ತೇನೆ. ಸರಿ, ನೀನೇ ಹಾಗೆ ನಾನು ಕುದುರೆಯ ಬಾಲ ಹಿಡ್ಕೊಳ್ತೇನೆ. ಮನೋವೇಗವಾಗಿ ಹೋದ್ರೆ ಕೌಚಿ ಬಿದ್ದು ಸುಡು ಪುಡಿ ಆಗ್ತದೆ. ಈಗ ಅದರಲ್ಲಿ ಏನು ಉಂಟು ಬೇಕಲ್ಲ. ಬೇಡ, ನಿನ್ನ ಅಪ್ಪಿ. ಏನು ನಿನ್ನ ಅಪ್ಪಿ? ಏನು ನಿನ್ನ ಅಪ್ಪಿಯ? ಅಪ್ಪಿಕೊಂಡು ನಿನ್ನನ್ನು ಗಟ್ಟಿ ಅಪ್ಪಿಕೊಂಡು ಕುದುರೆ ಮೇಲೆ ಕೂತ್ಕೊಳ್ತೇನೆ. ಹೌದಲ್ಲ? ಹೌದು. ತಡ ಯಾಕೆ? ಓಡು 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 ಓಡು, ಬೇಗ ಹೋಗಿ ಬೇಗ ಬಾ. ಓಡು ಓಡು ಓಡು. ಟಾನ್ 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 ಬಂಗದ ಟಾನ್ 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 ಪುಟ್ಟ. ಯಾರು ಪುಟ್ಟ ನಿಮಗೆ ಮಿಠಾಯಿ ಕೊಟ್ಟೇನೆ ಬಾ ಪುಟ್ಟ. ಮಿತ್ರ, ಈಗ ಬೇಟೆಗೆ ಹೋಗುವುದಕ್ಕೆ ಯಾರು ಹೇಳಿದ್ದು? ಅದು ನಾವೇ. ನೀನು ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಿ. ಅದು ನಮ್ಮ ಜೊತೆಯಲ್ಲಿ. ಈಗ ಯಾಕೆ ಬರುವುದಿಲ್ಲ? ಬರುವುದಿಲ್ಲ ಅಂತ ಹೇಳಿದ್ದು ನಾನೇ. ಯಾಕೆ? ನಿನ್ನಷ್ಟು ಮೋಸಗಾರರು, ನಿನ್ನಷ್ಟು ವಂಚಕ, ನಿನ್ನಷ್ಟು ಮಿತ್ರ ದ್ರೋಹಿ ಪ್ರಪಂಚದಲ್ಲಿ ಬೇರೆ ಯಾರಿಲ್ಲ. ನಾನು ಏನು ಮಾಡಿದ್ದೇನೆ? ಸರಿಯಾಗಿ ನೆನಪಾಡು. ಏನು? ದ್ವಾಪರದಲ್ಲಿ ನೀನು ಕೃಷ್ಣನಾಗಿ ಹುಟ್ಟಿದ್ದಿ, ನಾನು ವಿಜಯನಾಗಿ ಆವಿರ್ಭವಿಸಿದ್ದೆ. ನೀನು ಪುಣ್ಯಾತ್ಮ ಆವಿರ್ಭವಿಸಿದ್ದಂತೆ. ಹೌದು, ನೀನು ಕತ್ಲೆ ಕೋಣೆಯಲ್ಲಿ ಚಿಮಣಿ ಇಲ್ಲದೆ ಹುಟ್ಟಿದ್ದ. ನಾನು ಬಾಹ್ಯ ಪ್ರಪಂಚದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸುಡು ಬಿಸಿಲಿಗೆ ಪೊದರ ಎಡೆಯಲ್ಲಿ ಹುಟ್ಟಿದಂತೆ. ಈಗ ನಿಮಗೆ ಸಿಟ್ಟು ಯಾಕೆ? ನಿನ್ನಷ್ಟು ಮಿತ್ರದ್ರೋಹಿ ಅಂತ ಹೇಳಿದ್ರೆ ಅಷ್ಟೇ. ಯಾಕೆ? ಆ ಜನ್ಮದಲ್ಲಿ ನಿನಗೆ 16,008 ಮಂದಿ ಹೆಂಡತಿಯರಿದ್ರು. ಹೌದು. ನಿನ್ನಷ್ಟೇ ಪ್ರಾಯಕ್ಕೆ ಬಂದ ಹುಡುಗ ನಾನಾಗಿದ್ದೆ. ಒಂದ್ ದಿವಸ ಆದ್ರೂ ಕರೆದು ಕೇಳಿದ್ಯಾ? ಇಲ್ಲ ಮಿತ್ರ ವಿಜಯ, ನನಗೆ ಇಷ್ಟು ಮಂದಿ ಹೆಂಡತಿಯರಿದ್ದಾರೆ, ಅದರಲ್ಲಿ ಒಂದು ನೀನ್ ತಗೋತ ಕೊಟ್ಟಿದ್ಯಾ? ಹಾಗೆ ಕೊಡ್ಲಿಕ್ಕೆ ಆಗ್ತದ? ಬೇರೆ ಒಂದು ಅರ್ಧ ತಗೋತ ಕೊಟ್ಟಿದ್ಯಾ? ಏನು ಮಿತ್ರ, ನೀನು ಒಂದು ತಟಕಾದ್ರೂ ಕೊಟ್ಟಿದ್ಯಾ? ಹಾಗೆ ಕೊಡ್ಲಿಕ್ಕೆ ಅಷ್ಟು ನೀವೆಲ್ಲ ಒಬ್ರೇ ಅವೋ ಅಲ್ಲ, ಅಷ್ಟು ನೀನು ಒಬ್ಬನೇ, ಅಷ್ಟು ಹೆಣ್ಮಕ್ಳು ನೀನು ಒಬ್ಬನೇ ಅವ. ಏನು ಮಿತ್ರ, ಹಾಗೆ ಕೊಡ್ಲಿಕ್ಕೆ ಆಗ್ತದ? ಹೆಣ್ಣನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಯಾವುದಕ್ಕೆ? ಹೆಣ್ಣಿಗೂ ಹಣ್ಣಿಗೂ ವ್ಯತ್ಯಾಸವಿದೆ. ಹಣ್ಣಿಗೂ ಹೆಣ್ಣಿಗೂ ಏನು ವ್ಯತ್ಯಾಸ? ಹಣ್ಣನ್ನಾದ್ರೂ ಹಂಚಿ ತಿನ್ನುವುದಕ್ಕಾಗ್ತದೆ, ಹೆಣ್ಣನ್ನು ಹಂಚುವುದಕ್ಕಾಗ್ತದ? ಅದೇ ನನಗೆ ವಿಚಿತ್ರ ಆದದ್ದು. 7 ವರ್ಷದ ಹುಡುಗಿಯಿಂದ ಹಿಡಿದು 70 ವರ್ಷದ ಮುದುಕಿಯರು ನಿನ್ನ ಬಳಿ ಬರ್ತಿದ್ರು. ಏನು ಪಾವಡ ಮಾಡಿದೆ, ಏನು ಪಾವಡ ಮಾಡಿದೆ? ಏನು ಮಿತ್ರ, ಅದು ಪವಾಡ ಮಾಡಿದೆ. ಎಲ್ಲ ಹೆಣ್ಮಕ್ಳು ಬೆಳಗಾತ ನಿನ್ನ ಮನೆ ಮುಂದೆ ಬರೋದು, ನಿನ್ನನ್ನೇ ಉಗುಳುದು ಬಿಟ್ರೆ. ಏನು ಹೊಗಳುದು ಬಿಟ್ರೆ ಬೇರೆ ನನ್ನ ಹೆಸರು ಹೇಳಿದಾರ? ಬೆಳಿಗಾತ ಹೆಣ್ಣು ಮಕ್ಕಳಿಗೆ ಅದೇ ಕೆಲಸ. ಏಳು ಏಳಯ್ಯ ಪುಳಿ ಕೃಷ್ಣ, ಬೆಳ್ಳ ಬೆಳಗಾಯಿತು. ಅಪ್ಪಮ್ಮ ಹೇಳುವ ಮೊದಲು ಬೆಣ್ಣೆಯ ಮುದ್ದೆಯನ್ನು ಮೆಲ್ಲನೆ ಮೆದ್ದೋಡು ಕೃಷ್ಣ. ಏಳು ಏಳಯ್ಯ ಪುಳಿ ಕೃಷ್ಣ, ನಂದು ಕಿವಿಸೋರ. ಮಿತ್ರ, ಏನು ಮಿತ್ರ ಅದು ಪುಳಿ ಕೃಷ್ಣ? ಶ್ರೀಕೃಷ್ಣ ಹೇಳುದು ಹಾಗೆ. ಅಪ್ಪಮ್ಮನಿಗೆ ಗೊತ್ತಾಗದಾಗೆ ಬೆಳಿಗ್ಗೆ ಬಾಯಿಗೆ ನೀರು ಹಾಕದೆ ಬರುದಲ್ವಾ, ಬಾಯಿ ಹುಳಿ ಬಂದಿರ್ತದೆ. ಶ್ರೀಕೃಷ್ಣ ಹೋಗಿ ಪುಳಿ ಕೃಷ್ಣ ಆಗುದು. ಅಲ್ಲ, ನೀನು ಕೊನೆಗೆ ಏನು ಹೇಳಿದದು? ನಂದು ಕಿವಿಸೋರ. ಅದು ಒಂದು ರೀತಿಯ ರೋಗ. ಅದಲ್ಲ ನಿನ್ನ ಹೆಸರು? ನಂದ ಕಿಶೋರ. ಇದು ಹಳೆ ಮುದುಕಿಯರಿಗೂ ಅದೇ ರೋಗ. ಯಾವುದು? ಹಳೆ ಮುದುಕಿಯರಿಗೆ ಅವರು ಹಾಗೆ. ಏಳಯ್ಯ ಪುಳಿ ಕೃಷ್ಣ, ಬೆಳ್ಳ ಬೆಳಗಾಯಿತು. ಅಪ್ಪ ನಮ್ಮ ಯಜಮಾನ್ರು ಹೇಳುವ ಮೊದಲು ಪತಕ ಒಂದು ಉಮ್ಮ ಕೊಟ್ಟು ಹೋಗಯ್ಯ. ಏಳು ಏಳಯ್ಯ ಸೀಮೆಣ್ಣೆ ನಾರಾಯಣ, ಸೀರೆ ಸರಗಳಿಸಯನ. ಬಸ್ಕು ಬಸ್ಕು ಬಸ್ಕು. ಮಿತ್ರ, ಅದೇನೋ ಕೊನೆಗೆ? ಅದು ಶುಚಿ ಪೆಟ್ಟಿಗೆಯ ಪಿಂಜಿ ಹೋಗಿದೆ, ಗಾಳಿ ಗಾಳಿ ಮಾತ್ರ ಬಸ್ಕು 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 ಅಂತ. ಅಲ್ಲಿಲ್ಲ, ಬೋರ್ಡ್ ಬಾಯ್ ಅಲ್ವಾ? ಹೌದಾ? ಹಾಗೆ ಏನೋ ಹೇಳಿದಿ? ಸೀಮೆಣ್ಣೆ ನಾರಾಯಣ, ಶ್ರೀಮನ್ನಾರಾಯಣ ಹೇಳುದು ಹಾಗೆ. ಒಂದೇ ಒಂದು ಹಲ್ಲಿಲ್ಲ, ಬೋರ್ಡ್ ಬಾಯ್ ಅಲ್ವಾ? ಬಚ್ಚಲ ಮನೆ ಅಂಡೆ ಬಾಯಿ ತೆಗೆದ ಆಗಿ ಅದು ಶ್ರೀಮನ್ನಾರಾಯಣ ಹೋಗಿ ಸೀಮೆಣ್ಣೆ ನಾರಾಯಣ ಅಂತ ಆಗಿದೆ. ಹೌದಾ? ಈಗಲ್ಲ ನಿಂಗೆ ಬೇಸರ ಯಾಕೆ? ಬೇಸರ ಅಂದ್ರೆ ಒಂದು ಹೆಣ್ಣನಾದ್ರೂ ನನಗೆ ನೀನು ಮದುವೆ ಮಾಡಿಸಿದ್ಯಾ? ಇಲ್ಲ, ಚಿಂತಿಸಬೇಡ. ಈ ಸಂದರ್ಭದಲ್ಲಿ, ಹೋಗುವಂತಹ ಸಂದರ್ಭದಲ್ಲಿ ನಾರಿಮಣಿಗಳು ಎಷ್ಟು ಬರ್ತಾರೆ? ನಾಯಿ ಮರಿಗಳಲ್ಲ, ನಾರಿಮಣಿಗಳು ಎಷ್ಟಿರ್ತಾರೋ ಅವರೆಲ್ಲ ನಿನಗೆ. ಪುಣ್ಯಾತ್ಮ, ಅಷ್ಟು ಮಂದಿಯನ್ನು ನಾನು ಒಬ್ಬ ಸುಧಾರಿಸುವುದು ಹೇಗೆ? ನಿನ್ನ ಜೊತೆಗೆ ನಾನಿದ್ದೇನಲ್ಲ. ನಿನ್ನ ದೇವತ್ವದ ನೆಲೆಯಲ್ಲಿ ವಿಶ್ವಾಸವನ್ನು ಇರಿಸಿಕೊಂಡು ಮುಂದುವರಿದ್ದೇನೆ.
ನೂರಿ ಸ್ವಾಮಿಯೇ ಅಯ್ಯಪ್ಪ ಏನಾಯ್ತು? ನಿನ್ನನ್ನು ನನ್ನ ಸ್ವಾಮಿ ಅಂತ ತಿಳಿದು ನನ್ನ ಸೊಂಡಿಲನ್ನೆತ್ತಿ ಮೊಣಕಾಲ ನೂರಿ ಸ್ವಾಮಿಯೇ ಅಯ್ಯಪ್ಪ ಈಗ ಹೋಯ್ತು, ಶರಣ ಬಂದು ಹೋಯ್ತು. ಹೋಯ್ತು, ಈಗ ಹೋಯ್ತು. ಹೌದಲ್ಲ? ಹೌದೌದು, ಈಗ ಹೋಯ್ತು. ಕಾಣುತ್ತಿಲ್ಲ ಕೌತಕವನು ಸತಿಯ ರಾಕ್ಷಣ ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಏನ ಮೆಗನೆ ತುರಗ ಬೇರಿ ನೋಡಿ ಬರುವುದ ಏನು ಶೌರ್ಯವರ್ಯ ನಮ ಜಾಣಿ ಶರಣ ಕಾಣುತ್ತಿಲ್ಲ ಕೌತುಕವನು ಸತಿಯ ರಾಜ್ಯನ ಸತಿಯ ರಾಜ್ಯನ. ಮಿತ್ರ, ಏನು? ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಈಗ ಗೆಣಸಿನ ಹಪ್ಪಳ ಮಾಡ್ತಾ ಇದ್ದಾರೆ. ಅದು ಯಾಕೆ? ತಿನ್ಲಿಕ್ಕೆ. ಈಗ ನೋಡಿ ಸಾಲಾಗಿ ಕೂತ್ಕೊಂಡು ನೀರಲ್ಲಿ ಚೆಂಡಿಗೆ ಬಿಡ್ತಾ ಇದ್ದಾರೆ. ನೀರಲ್ಲಿ ಸೆಂಡಿಗೆ ಬಿಡ್ಲಿಕ್ಕೆ ಆಗ್ತದ? ಅವ್ರದ್ದು ಹೊಸ ಪ್ರಯೋಗ ಅದು. ಮಾಡ್ಲಿ ಮಾಡ್ಲಿ. ಏ ಗೆಳತಿ, ಈ ಉಪವನದಲ್ಲಿ ಹೆಣ್ಣು ಮಕ್ಕಳಾದಂತ ನಾವು ಮಾತ್ರ ಇರುವುದು ಎಂಬುದಾಗಿ ಭಾವಿಸಿದ್ದು. ಇಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ನೀನು ಮಂಗ ಮಂಗ ಪುಲ್ಲಿಂಗ ಮಂಗಿ ನಪುಂಸಕಲಿಂಗ. ಹಾಗಲ್ವೇ? ಮತ್ತೆ ಹೇಗೆ? ಇಲ್ಲಿಗೆ ಇಬ್ಬರು ಪರಪುರುಷರ ಆಗಮನವಾಗಿದೆ. ಮಿತ್ರ, ಏನು? ಇಬ್ಬರು ಪರಾಪುರುಷರು ಅಂತೆ. ಏನು ಅದು? ಅದು ಸಹ ನಿನ್ನನೇ ಹೇಳುದ ಪರಾಪುರುಷರು. ಪುರುಷರು. ಬಾಯಿ ಯಾಕೆ? ಪರ ಪುರುಷರಂತೆ. ನೀನ್ ನೋಡಿದ್ಯಾ? ನಾನು ನೋಡಿದ್ದಲ್ಲ, ನೋಡಿ ಹೋದದ್ದು. ಏನು ಏನಾಯ್ತು ಈಗ? ನಾನು ಹೂ ಕೊಯ್ಯುತ್ತಾ ಮುಂದುವರಿದ್ನ, ಆವಾಗ ಒಂದು ಆನೆ ಬಂತು ಗೀಳಿಡುತ್ತಾ. ಮಿತ್ರ, ಏನು? ಆನೆ ಗಿಳಿ ಹಿಡಿತಾ ಬಂತಂತೆ. ಬೀಳಿಡುತ್ತಾ ಗೀಳ ಗಿಳಿ ಅಲ್ವಾ? ಇನ್ನ ತುಳಿದು ಅಪ್ಪಚ್ಚಿ ಮಾಡ್ಬೇಕಿತ್ತು. ಅಪ್ಪಚ್ಚಿ ಮಾಡ್ತಿತ್ತು. ಮತ್ತೇನ? ಸೊಂಡಿಲನ್ನು ಎತ್ತಿ ಕಾಲನ್ನು ಎತ್ತಿ ನನಗೆ ತುಳಿಯುತ್ತದೆ ಅನ್ನುವಷ್ಟರಲ್ಲಿ ಹೋಗ್ಲಿಲ್ಲ, ಇಲ್ಲೇ ಉಂಟಿಲ್ಲ. ಹತ್ತಿರದಲ್ಲಿ ಉಂಟು. ಆ ಇಬ್ಬರು ಪರಪುರುಷರು ಬಂದಿದ್ದಾರಲ್ಲ, ಹೌದು. ಅದರಲ್ಲಿ ಓರ್ವ ಆ ಆನೆಗೆ ಬಾಣ ಪ್ರಯೋಗಿಸ್ತಾನೆ ಅನ್ನುವಷ್ಟರಲ್ಲಿ ಆನೆ ಸೊಂಡಿಲನ್ನು ಎತ್ತಿ ಕಾಲನ್ನು ಎತ್ತಿ ಶರಣ ಬಂದು ಹೋಯ್ತು. ಎತ್ತಿದ್ದ ಕೆಳಗಿಳಿಸಿದ್ದ. ಕೆಳಗಿಳಿಸಿದ ಆ ಬಳಿಕ. ಹೌದಾ? ನನ್ ಗೊತ್ತಾಯ್ತು. ಏನು? ಬಹುಶಃ ಅವರು ಆನೆ ಮಾವುತ್ರ ಇರ್ಬೇಕು, ಅದು ಸಾಕಿದ ಆನೆ. ಮಿತ್ರ, ಏನು? ನೀನು ಆನೆ ಮಾವುತ ಅಂತೆ. ನೀನು ನಾಡ್ದು 17ಕ್ಕೆ ಪರ್ಯಾಯಕ್ಕೆ ನಿನ್ನ ಆನೆ ಹಿಡ್ಕೊಂಡು ಹೋಗು. ನೀನೇನು ಮಾಡ್ತಿ? ನಾನ್ ತೆಂಗಿನಕಾಯಿ ಗಡಿ ಹಾಕ್ತೀನಿ. ಅದು ಯಾಕೆ? ಆನೆ ಮಾವುತನಿಗೆ ಅದೇ ಲಾಭ, ಮತ್ತೆ ಆನೆಗೆ ಎಂತ ಉಂಟು? ಆನೆ ಮಾತ್ರಲ್ಲ, ಮತ್ತೆ ನೋಡುವುದಕ್ಕೆ ಶಬರರ ಹಾಗಿದ್ದಾರೆ. ಹೌದಾ? ಆದ್ರೂ ಎಷ್ಟು ಚಂದ ಗೊತ್ತುಂಟ. ಏನು? ಹೇಗಿದ್ದಾರೆ ನೋಡುದಕ್ಕೆ? ಒಬ್ಬ ನೋಡುವುದಕ್ಕೆ ಸಾಕ್ಷಾತ್ ಮನ್ಮಥನ ಹಾಗೆ, ಒಬ್ಬ ಮನ್ಮಥ, ಇನ್ನೊಬ್ಬ ಸಾಕ್ಷಾತ್ ಹನುಮಂತ. ಜೈ ಬಜಿ ಬಜ್ಜಿ ಬಜಿ. ಹಾಗಲ್ಲು ಬಜರಂಗ ಬಲಿ. ಬಜರಂಗ ಬಲಿ. ನಾವೇನೋ ನೋಡಿದ್ದೇವೆ, ನೀನೊಮ್ಮೆ ನೋಡೆ. ಏನು? ನೀವೆಲ್ಲ ನೋಡಿದ್ದೀರಿ ನನ್ನ ಕಾರಣ ಕೇಳಕ್ಕಾಗಿ. ನಾನ್ ನೋಡುದಕ್ಕಾಗುತ್ತದ? ಏನು? ನಾನು ರಾಜಕುಮಾರಿ ಅಲ್ವಾ? ಒಂದೇ ಒಂದು ಸಾರಿ ನೋಡಿ. ಸಾಕು ಮಾಡಿ ಅರ್ಧ ಬಗಾನ. ಏನು? ಕೇಳುದಕ್ಕಾಗುವುದಿಲ್ಲ. ನೀವೆಲ್ಲ ಇಷ್ಟೆಲ್ಲ ಒತ್ತಾಯ ಮಾಡ್ತೀರಂದ್ಮೇಲೆ ಒಂದು ಕೆಲಸ ಮಾಡ್ತೇನೆ. ಏನು ಕೆಲಸ? ನೀವೆಲ್ಲ ಸುತ್ತ ನಿಲ್ಲಿ, ಆಯ್ತಾ? ನಾನು ಮೆಲ್ಲ ಕದ್ದು ನೋಡ್ತೇನೆ. ನೋಡ್ತೀಯ? ಮಿತ್ರ, ಅವರು ಕದ್ದು ನೋಡ್ತಾರಂತೆ. ನಾವು ಹೇಗೆ ನೋಡುವ? ಎದ್ದು ನೋಡುವ. ಹಾಗದಿದ್ರೆ ಸಂದೇಶ ಮುಖಾಂತರ. ಸತಿಯರಿಂದುದ ಕೇಳಿ ಪದ್ಮಾವತಿಯು ಕಂಡಳು ಮೆರವವೇ ಕಟಪತಿಯ ರೂಪವ. ಪದ್ಮಾವತಿಯು ಮೆರೆಯುವ ವೆಂಕಟಪತಿಯ ರೂಪವ. ವೆಂಕಟಪತಿಯ ರೂಪವ ಅಚ್ಚರಿಯನ್ನು ಮನದೊಳಗೆ ತಳೆದ ಸದಿಜಿರೋಮಣಿ ನುಡಿದಳ
ಸತಿಶಿರೋಮಣಿ ನುಡಿದಳಾಗ ಗೆಳತಿಯರು ಪೇಳಿದಳು ಕಳುಗಿರಿ ಹಿತವಚನದಿ ಹಿತವಚನ ಹಿತವಚನದಿಂದ ಅವನ ಶ್ರೀಗರಿಯ ನುಡಿಸಿದರು ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ಕಂಡಳು ಏನು ಒಂದರ ಹಿಂದೆ ಒಂದು ಕೋಗಿಲೆಗಳು ಏನು ಪುಯ್ ಪುಯ್ ಅಂತಲೂ ಹಾಡುತ್ತಲೇ ಇದೆಯಲ್ಲವೇ? ಈ ಕೋಗಿಲೆಯು ಹೀಗೆ ನಿರಂತರವಾಗಿ ಹಾಡುತ್ತಲೇ ಇರಲಿ, ಮಾಧುರ್ಯವನ್ನು ನಾವು ಸವಿತ್ತಲೇ ಹೋಗುವ. ಸಂತೋಷ. ಸಣ್ಣ ಸಣ್ಣ ಕೋಗಿಲೆಗಳು ಇಲ್ಲಿ ಉಂಟಲ್ವೇ? ಏನೇ ಇದು ನೋಡುದಿಲ್ಲ ನೋಡುದಿಲ್ಲ ಅಂತ ಹೇಳಿ ಅದನ್ನೇ ಸಿಗುದಲ್ವಾ? ಹೌದಾ? ಈ ಗೆಳತಿ ಏನು? ಅಷ್ಟೆಲ್ಲ ಹೇಳುದು ಬೇಡ ಆಯ್ತಾ? ಏನು ನೀವು ಹೇಳಿದಷ್ಟು ಚಂದಿಗೆ ಇಲ್ಲವ. ಅದಕ್ಕಿಂತ ಹೆಚ್ಚ ಆದ್ರೆ ನೋಡಿದ ಆಹಾ, ಆದ್ರೆ ಒಂದು ಏನು? ನಮ್ಮ ಸ್ಥಳಕ್ಕೆ ಬಂದವರವರು ಹೌದು. ಅವರು ಯಾರು, ಅವರ ವಿಳಾಸ ಏನು, ಇದನ್ನೆಲ್ಲ ಕೇಳಬೇಕಾದದ್ದು ಹಾ. ನಮ್ಮ ಕರ್ತವ್ಯ. ಹೌದು. ಹೀಗೆ ಕೇಳುತ್ತೀರಾ? ಕೇಳ್ತೇವೆ. ಹಾ. ಮಿತ್ರ ಎಲ್ಲಿಗೆ ಬಂದಂತೆ? ನಮ್ಮ ಸ್ಥಳ ಧರ್ಮಸ್ಥಳ. ಮುಂದೆ ನಾನು ಇರ್ತೇನೆ. ಆಯ್ತು. ಹಿತವಚನದಲ್ಲಿ. ಹಿತವಚನ ಕೇಳ್ತೇವೆ. ಅಯ್ಯೋ 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 ಅಯ್ಯೋ, ಮಾತನಾಡುವುದಕ್ಕೆ ಹೋಗುದಾ ಹೊಡೆಯುವುದಕ್ಕೆ ಹೋಗುದಾ? ಮತ್ತೆ ಹೇಗೆ? ಹಾಗಲ್ಲ. ಯಾರ ಹಾಗೆ ಬರ್ಬೇಕು. ಯಾರು ನೀನು ಮನಪುಳಿಂದನೆ ಈ ಮನೆಗೆ ಬಂದ ಕಾರಣಗಳ ಮೇಲು ಗಮ್ಮನ ಕಾಪಾಡಿ ಮೂರು ಜನ ಸ್ತ್ರೀಯರು ಈ ಅಮಾಯಕ ಪುರುಷನನ್ನು ಬಲಾತ್ಕಾರ ಮಾಡ್ತಾ ಇದ್ದಾರೆ. ಬಲತ್ಕಾರ ಮಾಡಲಿಕ್ಕಾಗ್ತದಾ? ಅದರಲ್ಲಿಯೂ ಅಮಾಯಕ, ಅಮಾಯಕನು ಮುಗ್ಧನು, ಸರಳ ಸಜ್ಜನಿಗೆ ಸಾಕಾರ ಮೂರ್ತಿಯು. ಒಂದು ಫಲಕ ಹಾಕಿಕೊಳ್ಳಬೇಕು. ಫಲದಲ್ಲಿ ಉಂಟು. ಫಲಕ ಯಾಕೆ? ಅಲ್ಲಿ ಹಾಕಬೇಕು ಅಮಾಯಕ ಅಂತ. ನನ್ನ ಎದೆಯ ಒಳಗೆ ಹಾಗೆ ಉಂಟು. ಸಾಕು ಏನೇ ಏನು? ನೀನು ಮಾತನಾಡೋದಕ್ಕೆ ಹೋಗುದಾ ಹೊಡೆಯುವುದಕ್ಕೆ ಹೋಗುದಾ? ನಾವೇ ಬೇರೆ, ನಮ್ಮ ಕ್ರಮವೇ ಬೇರೆ. ಯಪ್ಪ, ಎಂತ ಕೊಕ್ಕಕೋಲವಾಣಿಯರು. ಕೋಕಿಲವಾಣಿ. ಕೋಕಿಲವಾಣಿ. ಒಂದು ಸ್ವರ ಹಾಗ, ಮತ್ತೆ ಹೇಗೆ? ಕಾಗೆ ಹಿಂಡಿಗೆ ಕಲ್ಲು ಬಿಸಾಡಿದ ಹಾಗೆ. ಅದು ಹಾಗೆ ಆದ್ರೆ ಆಗೋದು. ಇದು ತರಲೆ ಹಾಕಿಗಳು ಅಂತ ಆಂಗ್ಲದಲ್ಲಿ. ಮಾತಿಗೆ ಒಂದು ಮುಖ ಎನ್ನುವುದುಂಟು. ಹೌದಾ? ಯಾರಲ್ಲಿ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ವೇನೆ? ನನಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಆಯ್ತು. ಸರಿಯಾಗಿ ನೋಡಿಕೊಮ್ಮೆ. ಆಯ್ತು. ಆಯ್ತಾ? ಯಾರ ನೀನು? ಓ ಹಾಗ ಒಂದೇ ರೀತಿಯಲ್ಲ. ತಿಳಿಯಿತು ಈಗ. ಏಯ್, ಯಾರ ನೀನು? ಯಾರ ನೀನು? ಒಂದು ತಾಗುವ ಲಕ್ಷಣ ಉಂಟು. ತಾಕುವೆ ಬಂಡೆಗೆಲ್ಲ ತಾಕುವೆ ಹೀಗೆ ಮಾಡಿದ್ರೆ ಎಷ್ಟು ವರ್ಷ ತಿರುಗಾಟದಲ್ಲಿ ಬಂಡೆಗಲ್ಲು ಬಿಡು, ಒಂದು ಜಲ್ಲಿಗಲ್ಲು ತಾಗಲಿಲ್ಲ. ಹೇ 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 ಅಂದ್ರೆ ನೀನು
ಇದು ಪ್ರಥಮ ದರ್ಜೆಯೋ ಎಂಬ ಅರ್ಥ. ಅಯ್ಯೋ ಹಾಗಲ್ಲ, ನಿಮ್ಮ ಪರಿಚಯ ಇಲ್ಲ, ಅದಕ್ಕೆ ಹೇ ಅಂತ ನನ್ನ ಸಂಬೋಧಿಸಿ. ಹಾಗೆ ಹೌದು, ಕಣ್ಣು ಕಾಣಿಸುವುದಿಲ್ಲ ನಿಮಗೆ? ಯಾಕೆ? ನಮ್ಮ ಕಣ್ಣು ನಮ್ಗೆ ಕಾಣಬೇಕಾದ್ರೆ ಕನ್ನಡಿ ಮುಂದಿಟ್ರೆ ಮಾತ್ರ ನಮ್ಮ ಕಣ್ಣು ನಮ್ಗೆ ಕಾಣುದು. ಅಯ್ಯೋ ದೇವ್ರೆ, ಹಾಗಲ್ಲ. ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಅಂತ. ಇವತ್ತು ಶೆಟ್ಟಿ ಇಲ್ಲ, ಇವತ್ತು ಬೇರೆಯವರೇ. ಯಾಕೆ ನಾನು ಹೇಳಿದೆ? ಯಾಕೆ ಹೇಳಿದೆ? ನೋಡಿದ್ರ ಸುವರ್ಣಾಕ್ಷರಗಳಲ್ಲಿ ಬರೆದು ಹಾಕಿದ್ದಾರೆ, ಏನಂತ ಬರ್ತ ಹಾಕಿದ್ದಾರೆ. ನಿಮ್ಗೆ ಓದ್ಲಿಕ್ಕೆ ಬರುದಿಲ್ವಾ? ಏನ್ ಬರ್ದಿದ್ದಾರೆ ಅದು ಗೊತ್ತಿಲ್ಲ, ನಮ್ಗೆ ಓದ್ಲಿಕ್ಕೆ ಬರುದಿಲ್ಲ. ಹೌದಾ? ಅದು ಹೇಗೆ? ನಾನು ವಾರಗಟ್ಲೆ ಬೇಕಾದ್ರೆ ಬರೀತೇನೆ, ಒಂದು ಗಳಿಗೆ ಓದ್ಲಿಕ್ಕೆ ಆಗುದಿಲ್ಲ. ನಮ್ಮ ಜೀವನದಲ್ಲಿ ನಡೆದಂತ ಒಂದು ಜೊತೆಗೆ ಹೋಗುದು, ಜೊತೆಯಾಗಿ ನನ್ನ ಮುಂದೆ ಇವ ಇರುವುದು, ಇವನಿಗೆ ಓದ್ಲಿಕ್ಕೆ ಬರುದಿಲ್ಲ. ನಿನಗೆ ಓದ್ಲಿಕ್ಕೆ ಬರುದಿಲ್ವಾ? ಹಾಗಲ್ಲ, ಗುರುಗಳು ಮತ್ತೆ ಗುರುಮಠಕ್ಕೆ ನಮ್ಮನ್ನಿಬ್ಬರನ್ನು ಒಟ್ಟಿಗೆ ಹಾಕಿದ್ರು. ಪ್ರಾಣಿಗಳ ಅಲ್ಲ, ಸೇರಿಸಿದ್ರು. ಗುರುಗಳು ಪಾಠ ಮಾಡ್ತಾ ಇದ್ರು, ನನಗೆ ಪಾಠದ ಬಗ್ಗೆ ಹೆಚ್ಚು ಉಮೇದಿರ್ಲಿಲ್ಲ. ನಾನು ಇವನಿಗೆ ಕಿಟ್ಲಿ ಮಾಡ್ತಾ ಇದ್ದೆ, ಕೀಟಲೆ ಮಾಡ್ತಾ ಇದ್ದೆ. ಗುರುಗಳು ಬಂದ್ರು, ನನ್ನ ನೋಡಿದ್ರೆ ಕಿವಿ ಹಿಡಿದು ತಿರುಗಿಸಿ ಎದ್ದು ಹೊರಗೆ ಬಿಸಾಕಿದ್ರು. ಬೆಕ್ಕಿನ ಮರಿಯನ್ನು ಬಿಸಾಡಿದ. ನಿಮ್ಗೆ ಹೆಂಗಸರಿಗೆ ಒಲೆ ಬುಡದಲ್ಲಿ ಮಂಡೆ ಸುಟ್ಟ ಬೆಕ್ಕಿನ ಮರಿ ಅಲ್ಲಿ ಬೇರೆ ಗೊತ್ತುಂಟು. ಹೊರಗೆ ಬಿದ್ದಾದ್ಮೇಲೆ ಹೊರಗೆ ಬಿದ್ದಲ್ಲ, ಹೊರಗೆ ಕಳಿಸಿದ್ರು. ಆಮೇಲೆ ಕಿಟಕಿಯಲ್ಲಿ ಹೀಗೆ ಇಣುಕುವಾಗ ಗುರುಗಳು ಇವರಿಗೆಲ್ಲ ಪಾಠ ಮಾಡ್ತಾ ಇದ್ರು, ಬರೀಲಿಕ್ಕೆ ಹೇಳ್ತಾ ಇದ್ರು. ಇತ್ತೀಚೆಗೆ ಅದೊಂದು ಅಭ್ಯಾಸ ಉಂಟಂತ. ನನಗೂ ಬರಿಬೇಕೆನ್ನುವ ಆಸೆಯಿಂದ ಆಚೆಗೆ ಕೈ ಹಾಕಿದೆ. ಪಕ್ಕದಲ್ಲಿ ಒಂದು ಇಡ್ಲಿ ತುಂಡು ಸಿಕ್ತು. ಇಡ್ಲಿ ತುಂಡು ಅಲ್ವಾ ಇದ್ದಲ್ಲಿ? ಅದೇ ಮಸಿ ತುಂಡು. ಅದನ್ನು ತಗೊಂಡು ಗೋಡೆ ಮೇಲೆ ರೋಯ್ ರೋಯ್ ರೈ ರೋಯ್ ರೋಯ್ ರೈ ರೋಯ್ ರೋಯ್ ರೈ ಅಂತ ಬರಿತಾ ಇದ್ದೆ. ಗುರುಗಳು ಬಂದ್ರು, ಅವ ಇಲ್ಲ ಅವನ ಸುದ್ದಿ ನೀನ್ ಹಾಕಿ ಬರೀದು ಕಿವಿಡಿದು ತಿರುಗಿಸಿ ಎದ್ದು ಹೊರಗೆ ಬಿಸಾಕಿದ್ರು. ಹೌದಾ? ಆವಾಗ್ಲೇ ನನಗೆ ಗೊತ್ತಾದ್ರು ಓದ್ಲಿಕ್ಕೆ ಬರ್ತಿದ್ರು, ಬರೀಲಿಕ್ಕೆ ಬರ್ತದೆ ಅಂತ ಹೇಳಿ. ಹೌದು, ಅವತ್ತು ಗುರುಗಳಿದ್ರು, ಇವತ್ತು ಭದ್ರ ಓದುದು. ಇವತ್ತು ನೀವೇ ಓದ್ಬೇಕು. ನಮಗೆ ಗ್ರಹಚಾರ ಓದ್ಲಿಕ್ಕೆ ತಿಳ್ಕೊಂಡು ಓದುದಪ್ಪ. ಅಲ್ಲಿ ಏನು ಬರ್ದು ಹಾಕಿದ್ದಾರೆ? ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ನಾವು ನಮ್ಮ ಅಪ್ಪನನ್ನು ಕರ್ಕೊಂಡ್ಬರ್ಲಿಲ್ಲ. ಹಳೆಯ ಮುದುಕರು ಚೊರಿ ಅಂಡೆ ನೈ ಮಾಡ್ತಾರೆ. ನಿನ್ನಷ್ಟಲ್ಲ, ಈಗ ನನಗಿಂತ ಹೆಚ್ಚು. ಅಯ್ಯೋ ಹಾಗಲ್ಲ, ಅಪ್ಪಣೆ ವಿನಃ ಪುರುಷರಿಗೆ ಪ್ರವೇಶ ಇಲ್ಲ. ಅಂದ್ರೆ ಇದು ಹೆಣ್ಣು ಮಕ್ಕಳೇ ಸಂಚರಿಸುವವನ. ಈವನ ನನ್ನವನ. ಓ, ಇವ ನಿಮ್ಮವನ? ತಪ್ಪು. ಈವನ ನನ್ನವನ. ಇವ ನಿಮ್ಮವನ? ತಪ್ಪು. ಹಾಗಲ್ಲ, ಈ ಸ್ಥಳ ನಮ್ಮದು ಅಂತ ಹೇಳುದು ನಾನು. ಈ ಜಾಗ ನಿಮ್ದ? ನೋಡು, ಒಂದು ಹಕ್ಕುಪತ್ರ ತೋರಿಸಿ ನೋಡು. ನಿನ್ಗೆ ಓದ್ಲಿಕ್ಕೆ ಬದಲು ಹಕ್ಕುಪತ್ರ ಯಾಕೆ ನಿಮ್ಗೆ? ಎಷ್ಟು ವಿಸ್ತೀರ್ಣ ಉಂಟು ನೋಡ್ತೇನೆ ಅಲ್ಲಿ ತಂಗಿ. ಅದನ್ನೆಲ್ಲ ಬಾರಿ ಹುಷಾರಿದ್ದಾನೆ ಅವನು. ಪಾಪ. ಆಯ್ತು, ಬಂದದ್ದಾಯ್ತಲ್ಲ. ನೋಡಿದ್ರ ಪಾಪ, ಆ ಬಡಕಲ ಕುದುರೆಯನ್ನು ಏರಿಕೊಂಡು ಬಂದ್ರಲ್ಲ, ಏನೋ ತಿಳಿಯದೆ ಗೊತ್ತಿಲ್ಲದೆ ಅರಿಯದೆ ಬಂದಿದ್ದೀರಲ್ಲ. ಬಂದ ಹಾಗೆ ಹಿಂದೆ ಹೋಗಿ. ಬಂದ ಕಾರ್ಯ ಪೂರ್ಣವಾಗದೆ, ಬಂದ ಕಾರ್ಯ ಪೂರ್ಣವಾಗದೆ, ಸಂತೋಷ ರಸಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ಏನೋ ಆಗಿದೆ. ನಿಜವಾಗಿಯೂ ಹೊಟ್ಟೆ ನೋವು ಆಗಿದೆ. ಸಣ್ಣ ಪ್ರಾಯದಲ್ಲಿ ಎಂತ ಕೆಲಸ ಮಾಡಿಕೊಂಡೆ ಪಾಪಿ, ನಿನ್ನ ಹಾಡು ಕೇಳಿ. ಹಾಗಲ್ಲ, ನಾವು ಒಂದು ಕಡೆಗೆ ಹೋಗುವುದಾದರೆ ಏನಾದ್ರೂ ಒಂದು ಪದ್ಧತಿಯನ್ನು ಸಿದ್ಧ ಮಾಡಿಯೇ ಹೋಗುವವರು ನಾವು. ನಮ್ಗಿಬ್ಬರಿಗೂ ಒಂದು ಪದ್ಧತಿ ಉಂಟು. ನಾಳೆ ಒಂದು ದಿವಸ ನಾವು ಹೋಗ್ತೇವೆ ಎಂದಿದ್ರೆ ಒಂದು ರೂಪರೇಖೆ ಸಿದ್ಧಪಡಿಸುತ್ತೇವೆ ನಾವು. ಹಾಗಾಗಿ ನಾವು ಹೊರಟು ಬಂದವರು. ಹೇಗೆ ರೂಪರೇಖೆ ನಿಮ್ಮದು? ಹೇಗೆ ಇಂತಲ್ಲಿಗೆ ಹೋಗ್ಬೇಕು, ಇಂಥವರನ್ನೇ ಭೇಟಿ ಆಗ್ಬೇಕು, ಮತ್ತೆ ಅವರು ಕೊಟ್ಟದನ್ನು ಇಷ್ಟೇ ತಗೊಂಡು ನಡ್ಕೊಂಡು ಬರ್ಬೇಕು, ಒಂದು ರೂಪರೇಖೆ ಹಾಕೊಂಡಿರ್ತೇವೆ.
ನಿನ್ನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಯಿತು. ಬೇಟೆಯನ್ನಾಡುವುದಕ್ಕಾಗಿ ತುರಗವನ್ನು ಏರಿ ಬರುತ್ತಿದ್ದವರು ನಾವು. ಆ ಕ್ಷಣದಲ್ಲಿ ನಾವು ನಿನ್ನನ್ನು ಕಂಡೆ. ಆಹಾ, ನಿನ್ನ ಸೌಂದರ್ಯವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಯಾರು ನೀನು? ನಾನು ಮುಂದೆ ಇದ್ದೇನೆ. ಹೌದು, ಎಲ್ಲ ಸಖಿಯರಿದ್ದಾರೆ. ಮುಂದೆ ಬೆರೆವ ತರುಣಿಮಣಿ. ಹಿಂದೆ ಬೇರೆವ. ಮುಂದೆ ಬೆರೆವ. ನೋಡು ಮಿತ್ರ, ಈ ವಿಚಾರದಲ್ಲಿ ನಿನಗೂ ನಂಗೂ ಜಗಳ ಅಡ್ಡಿ ಇಲ್ಲ. ಹಿಂದೆ ಆದಿತ್ತು. ನಿಂಗೆ ನಂಗೆ ವಾದ ಬೇಡ. ನಂಗೆ ಮುಂದೆ, ನಿಂಗೆ ಹಿಂದೆ. ಪಾಳಿ ಬಂದದ್ದು ಪಂಚಾಮೃತ. ಹೌದಲ್ಲ? ಮುಂದೆ ಮೆರೆವ ತರುಣಿ ಮಣಿಯಳೊಂದು ಸಣ್ಣ ಕಾರ್ಯವಿಹುದು. ಹೇಳಿ ಹೋಗುವುದಕ್ಕೆ ಅಡ್ಡಿಲ್ವೇ? ಹೊರಗೆ ಉಳಿದಳು ಯಾರೆಲ್ಲವ ತೊಡಗಿ ಮನೆಗೆ ಬಂದ ತೆರಳು ಮಾತನಾಡ ಬೇಡ ಜೋಟೆ ಈ ಬೆಳದಿ ಎದೆಗಾಗಿ ಬಂದೆನಿ ವೃತ್ತಾಂತವೆಲ್ಲ ಹೇಳು ಬೇಡ ಅಲ್ಲಿ ಉಳಿದಳು. ಒಳ್ಳೆ ನೀರ್ದೋಷ ಬಿಡ್ತಾಳೆ ಅವಳು. ಹೌದಲ್ಲ? ನೀರ್ದೋಸನ್ನು ತಲೆಗೆ ಹುಯ್ಯಬೇಕು. ಇದೆ ಅಂತ ಕಾವಲಿಯೇ ಇದು. ಮತ್ತೇನ್ ಕಾವಲಿಲ್ಲದೆ ಆಮೇಲೆ ಹುಯ್ಯುವ ಚಟ್ನಿಗಳು ಯಾರು? ನೀನೇ ಇದೆಯಲ್ವಾ? ತೆಂಗಿನಕಾಯಿಯಲ್ಲಿಂದ, ನಿನ್ನಲ್ಲೇ ಉಂಟಲ್ಲ ಕೊತ್ತಂಬರಿ ಸೊಪ್ಪಲ್ಲಿಂದ ಅದು ಹುಡುಕಿಕೊಂಡು ಹೋಗ್ಬೋದು. ಹುಡುಕಿ ಕೊಟ್ಟರೆ ನೇರ ಮನೆಗೆ ಆಗುದಿಲ್ಲ. ಏನು ಬಂದ ಕಾರ್ಯ ಪೂರ್ಣವಾಗದೆ ನಾವು ಪೋಪರಲ್ಲ. ಯಾರದು? ಅವನು ಭಾವ. ದೊಡ್ಡ ಕಾರಣಿಕ ಪುರುಷರು ನೀವು. ನಮ್ಮ ಕಡೆ ಕಾರಣಕ್ಕೆ ಇದು ಮುಗಿಲಿ, ಆಮೇಲೆ ಗೊತ್ತಾಗ್ತದೆ. ರಾಜೇಂದ್ರನಲ್ಲಿ ಎಲ್ಲ ಕಿರಾತ. ನಾನು ಕಿರಾತನಂತೆ. ನಮ್ಗೆ ಜೇನುತುಪ್ಪ, ಕಿರಾತ ಗಡ್ಡಿ, ಆಮೇಲೆ ಹುಲಿ ಚರ್ಮ, ಜಿಂಕೆ ಕೋಡು ಇದೆಲ್ಲ ನಮ್ಮ ಹತ್ರ ಉಂಟಾ? ನಮ್ಮ ಹತ್ರ ಕೈಚೀಲ ಉಂಟಾ? ಅದೊಂದಿಲ್ಲ ಅಂತ ಬಿಟ್ರೆ ಮತ್ತೆ ಎಲ್ಲ ಅರ್ಹತೆ. ನಾವು ಜಿಂಕೆ ಕೋಡನ್ನು ಕಿಸಿಗೆ ಹಾಕೊಂಡೆ ಬರುದಾ? ಕಿರಾತ ಅಂತ ಹೇಳಿದ್ ನಾನು. ಹೌದು, ಕಾಡಬೇಡ. ಕಾಡಬೇಡ. ಮಿತ್ರ, ನಾವು ಯಾರನ್ನು ಕಾಡುವುದಿಲ್ಲ, ಯಾರ ಹತ್ರ ಬೇಡುವುದಿಲ್ಲ, ನೋಡಿದ ಮೇಲೆ ಬಿಡುವ ಪ್ರಶ್ನೆ ಇಲ್ಲ. ಹೌದು, ಹೀಗೆ ನೋಡುವ. ಶಬರ ಅಂತ ಹೇಳಿದ್ದು ನಾನು. ಯಾರಿದ್ದಾರೆ? ರವಿಚಂದ್ರ ಅವರಿಲ್ಲ. ಅಯ್ಯೋ ದೇವರೇ, ಹಾಗಲ್ಲ. ಮತ್ತೆ ನಿಮ್ಮ ಆಯ ಆಕಾರ ಅಂಗಡಿಯನ್ನು ನೋಡುವಾಗ ಕಾಡ ಕಿರತರ ಹಾಗೆ ಕಾಣುತ್ತೀರಿ. ಹಾಗಾಗಿ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ, ನೀನು ಯಾರು? ಅಪ್ಪ ಯಾರು? ಅಮ್ಮ ಯಾರು? ಅಪ್ಪನ ಹೆಸರು, ನಮ್ಮ ಹೆಸರು, ಮತ್ತೆ ಉಗ್ರದಾಟಲಿ ಗಟ್ಟಿ ಬರ್ತಕ್ಕಂಥ ಸರ್ವಶಕ್ತಿ ಇವಾಗ ಉಗ್ರದಾಟ ಗಟ್ಟಿ ಬರ್ತಕ್ಕಂಥ ಸಕ್ಕಿದ ಉಗ್ರದವರಿದ್ದು ಕೊಚ್ಚ ಮಾಸನಿ ಇವತ್ತು ಉಗ್ರದಾಟ ಕಾಲಿ ಮಾಡ್ತಾರೆ ತಕ್ಕ ಸಾಕಿದ ಬರ್ತಕ್ಕಂಥ ಬರ್ತದೆ. ಏನು ಅಂತ ಅರ್ಥ ಆಯ್ತಾ? ಏನು ಅಂತ ಗೊತ್ತ ಅರ್ಥ ಆಗ್ಲಿಲ್ಲ. ತಿಳ್ಕೊಂಡ ದುಕ್ಕೊಟ್ಟು ಪೀಲನಿ ಸ್ವರ ಇಂಪೀನಿ ಅಂತಂದ್ರೆ ಸೈಕ್ಲಂಗ್ ಮಾರ್ಗ ಹಾಗೆ ತಿಳ್ಕೊಂಡ. ಇನ್ನೊಮ್ಮೆ ಹೇಳು ನೋಡು, ಇನ್ನೊಮ್ಮೆ ಹೇಳು. ಉಗ್ರದಾಟಲಿ ಗಟ್ಟಿ ಬರ್ತಕ್ಕಂಥ ಸರ್ವಶಕ್ತಿ ಯುವಕ ಮಂಡಲ ಉಗ್ರದಾಟ ಬರ್ತದೆ. ರಾಜ್ಯದ ಬಿಟ್ಟು ಉಗ್ರದವರ ತಕ್ಷಣ ಹಾಕಿದ್ರೆ ಉಗ್ರ ಬರ್ತದೆ. ನೀರು ತಕ್ಷಣ ಬರ್ತದೆ. ಇದು ಯಾರ ಭಾಷೆಯ? ಯಾರು ಬಂದು ತೋಡ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರು. ಏ ತಂಗಿ ಎದಕ್ಕೆ ಮುಖ ನೋಡಕತ್ತೆ? ತಪ್ಪಿಕೊಂಡ್ರೆ ಕುಂಟ್ರಿ ಕತ್ತೆ ಮತ್ತೆ ಮುಖ ನೋಡಕತ್ತೆ. ಏನ್ ಮಾಡಕತ್ತೆ ನೀನು? ಹೆಂಗೈತೆ ಮೈಗೆ? ಮೈಗೆ ಚಳಿ ಆಗೈತೆ. ಏನ್ ಮಾಡಕತ್ತೆ ನೀನು? ನನ್ ಮಗನೇ, ನಿನ್ನ ಮಂಡೆ ಹೊಡಿತೀನಿ. ತಪ್ಪಿಕೊಂಡ್ರೆ ಎಲ್ಲವ ಇದೊಂದು ಜಗಳಾಡುವ ಲಕ್ಷಣ ಕಾಣ್ತಾ ಉಂಟು. ಹಾಗಲ್ಲ, ನೀನು ಕೇಳಿದ ಪ್ರಶ್ನೆ ಏನಂತಲೇ ಅರ್ಥ ಆಗ್ಲಿಲ್ಲ. ನೀವೆಲ್ಲರೂ ಅಷ್ಟು ವೇಗವಾಗಿ ಹೇಳ್ತಾರೆ. ನೀವೆಲ್ಲರೂ ನಿಧನರಾಗಿ ನಿಧನ ನೀನಾಗಬೇಕಾಗ ಪ್ರಸಂಗ ಬೇಗ ಮುಗಿಯುತ್ತೆ. ಪಾಪಿ, ನಿಧಾನವಾಗಿ ಹೇಳಬೇಕು. ನಿಧಾನವಾಗಿ. ಸರಿ, ನಾನು ಇಲ್ಲಿ ನಿಲ್ಲಿಸಿದ್ದಾಗ ಹೊರಗೆ ನಿಲ್ಸಿದೆ, ಆಚೆ ಬದಿಯಲ್ಲಿ. ಗೊತ್ತಾಗ್ಲಿಲ್ವಾ? ನೀನು ಯಾರು? ನಿನ್ನ ಅಪ್ಪ ಯಾರು? ನಾವು ಅಪ್ಪನಿಂದ ಪ್ರಾರಂಭ ಮಾಡುವುದಲ್ಲ, ಅಮ್ಮನಿಂದ ಪ್ರಾರಂಭ ಮಾಡುವುದು. ದೇವಕಿ
ಒಮ್ಮೆ ಹೋಗಿ ಬಾ ಅಂತ ನೋಡೋಣ. ಅಲ್ಲ ಕೊನೆ ಮಾತು ನಿಲ್ಲಿದ್ದಲ್ಲಿಂದ ನೀನು ಯಾರು, ನಿನ್ನ ಅಪ್ಪ ಯಾರು ಅಂತ. ನಾವು ಏನಿದ್ರು ತಾಯಿಯಿಂದ ಪ್ರಾರಂಭ ಮಾಡುವವರು. ಯಾಕಂದ್ರೆ ತಿಳಿದವರನ್ನು ಮಾತು ಹೇಳಿಲ್ವೇ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಅದಕ್ಕೆ ದದಿಗಿನದು ಅದೆಂತದು ಎದುರ್ಲಾಯದರಿಂದ ಮುಕ್ತಾಯ. ಹೌದಾ? ನನ್ನ ತಾಯಿ ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ. ದೇವಕಿ ಇವ್ರಮ್ಮ. ಆಯ್ತು. ಅಪ್ಪ ಯಾರು? ಚೌರಿ. ಇವರಪ್ಪ ಚೌರಿ. ಚೌರಿ ಚೌರಿ ನಿನ್ನ ಅಜ್ಜಿಯ ಬೋಳ್ ಮಂಡಿಗೆ ಚೌರಿ ಎಲ್ಲಿಗೆ ಹಾಕ್ತೀನಿ ನೀನು? ಹಿಂದಿನಿಂದ ಅಂಟಿಸಿ ಮೊಳೆ ಹೊಡಿಬೇಕಷ್ಟೇ. ಅದು ನಿನ್ನ ಅಜ್ಜಿಗೆ. ವಸುದೇವ ಎನ್ನುವ ಹಾಗೆ ನನ್ನ ತಂದೆಯ ಹೆಸರು. ವಾಸು ಏನು ವಾಸು? ಏನು ಅದು? ನಿನ್ನ ಅಮ್ಮ ಮಮತ ಕರೆಯುವುದು ಹಾಗಲ್ಲ. ನನ್ನ ಹೆಸರು ಏನು ಎನ್ನುವುದಾಗಿ ಹೇಳಿದೆಯಾ? ವಾಸುದೇವ. ವಾಸುದೇವ ಅಂತ ಕರೀತಾರೆ. ಹೌದಾ? ಅಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಇವರನ್ನು ಕರೀತಾ ಇದ್ದಾರೆ. ಈಲ ಲೋಲ ಗೋಪಾಲ, ಮಾಯಾಲೋಲ, ಮುರುಳಿಲೋಲ, ವೇಣುಗೋಪಾಲ, ಸಾಮಗಾನ ವಿಲೋಲ, ರಾಧಾಲೋಲ, ವನಮಾಲ, ಸಾಮಾಂಗಲಾಂಗ, ಯಜ್ಞಾಂಗ, ಕರುಣಾಪಾಂಗ, ಪಾದೋಜಿದಂಗ, ಕಾಂತಾಂತರಂಗ, ಗೋಪಿ ಹೃದಯ, ಪ್ರೇಮಾಂತರಂಗ, ದುರ್ಮದ ಭಂಗ, ಶರಣಜನ ಬಹುಭಂಗ, ಶರಣಜನಯ್ಯ, ವಟಪತ್ರ ಶಯ್ಯ, ಸಾಧುಜನ ಸಹಾಯ, ಸುರಮುನಿ ಸೇವ್ಯ, ಅಜಭವ ವಂದ್ಯ, ವಿಮಲ, ವಿಠಲ, ಸಲಿಲ, ಸುಶೀಲ, ನಿತ್ಯ, ನಿರ್ಮಲ, ಅಜಿತ, ಅಮಿತ, ಶ್ರೀನಾಥ, ಲೋಕನಾಥ, ಜಗನ್ನಾಥ, ಗಂಗಾಪಿತ, ರತಿ ಪತಿಪಿತ, ತ್ರಿಭುವನ ವಂದಿತ, ನಾರದ ಸನ್ನುತ, ದೀಪ್ತಿ ಪ್ರತಾಪ, ನರಬರಗ ರೂಪ, ಶ್ರೀಹರಿ, ಶೌರಿ, ಉದಾರಿ, ಮುರಾರಿ, ನರಾರಿ, ಕುಜನಾರಿ, ಧನುಜಾರಿ, ಗಿರಿಧಾರಿ, ಪೀತಾಂಬರಧಾರಿ, ಮಧುಕೈಟಪಾರಿ, ಭವಭಯಾರಿ, ಶ್ರೀಪತಿ, ಗೋಪತಿ, ಯದುಪತಿ, ಮಹಿಪತಿ, ರಘುಪತಿ, ಸೀತಾಪತಿ, ರಮಾಪತಿ, ಕೈವಲ್ಯಪತಿ, ಇಂದಿರಾಪತಿ, ಮೇದಿನಿಪತಿ, ಮಾಯಾಪತಿ, ನಿಖಿಲ ಜಗತ್ಪತಿ, ಸುಪ್ರೇಮ ಮೂರ್ತಿ, ಶ್ರುತಕೀರ್ತಿ, ಸಂತುತಕೀರ್ತಿ, ಸುನಾಭ, ಪದ್ಮನಾಭ, ಅಂಬುಜನಾಭ, ಶ್ರೀವಲ್ಲಭ, ಮಧುವಲ್ಲಭ, ಕೋಟಿ ಸೂರ್ಯ ಸಮಪ್ರಭ, ಜಗದೇಕನಾಥ, ಸಕಲ ಸಜ್ಜನ ವಿನುತ, ಪುಂಡರೀಕಾಕ್ಷ, ಪಾಂಡವ ಪಕ್ಷ, ಲಕ್ಷ್ಮೀವೃಕ್ಷ, ಅರವಿಂದಾಕ್ಷ, ನಳಿನಾಕ್ಷ, ಅಂಬುದಳಾಕ್ಷ, ವಿನೂತ, ವಿರೂಪಾಕ್ಷ, ವಿಶಾಲಾಕ್ಷ, ನೀರಜಾಕ್ಷ, ಇಂದಿರೇಶ, ಸುಂದರೇಶ, ಅವಿನಾಶ, ಇನಕುಲೇಶ, ಯಜ್ಞೇಶ, ರೂಪೇಶ, ವರದೇಶ, ಪಂಡರೀಶ, ಅಮಲೇಶ, ದೇವೇಶ, ವಿಕುಂಠೇಶ, ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖ ಚಕ್ರಧರ, ಗರುಡವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಹರಿಸುನ, ವೃಷಿಕೇಶ, ನಾರಾಯಣ, ನಿಗಮ ವಂದ್ಯನು, ನಿಗಮ ದೂರನು, ನಿರ್ವಿಕಲ್ಪನು, ನಿರ್ಲೇಪನು, ಖಗ ಗಮನ, ಕಮನೀಯ, ಕಂಚದಳನಯನ, ಹರೇ ಗೋವಿಂದ ಅನ್ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆಯನ್ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗೆ ಇದ್ದೇನು ಪ್ರಯೋಜನ? ಹೇಳಿ ಗೋವಿಂದ ಅನ್ನಿ ಗೋವಿಂದ.
ಶ್ರೀಮದ್ ರಮಣ ಗೋವಿಂದ ಅನ್ನಿ ಗೋವಿಂದ. ಇವರೆಲ್ಲರ ಒಂದು ದಿವಸದ ಪಾಪ ನಿವಾರಣೆ ಆಯ್ತು. ಸಾಕು ಸಾಕು. ಇವ ಕೊನೆಗೆ ಹೀಗೆ ಮಾಡಿದಲ್ಲ, ಶೂನ್ಯ ಅಂತ ಏನು ಅಂತ ಅರ್ಥ ಆಯ್ತಾ? ಶೂನ್ಯ ಅಂತ ಖಂಡಿತ ಅಲ್ಲ. ಮತ್ತೇನು? ನನ್ನ ಭಕ್ತರು ಇಷ್ಟು ಹೆಸರನ್ನು ಹೇಳುವುದಕ್ಕೆ ಯಾರಿಂದ ಸಾಧ್ಯವಿಲ್ಲವೋ ಅಂತವರು ಗೋವಿಂದ ಎನ್ನುವ ಹಾಗೆ ಹೆಸರನ್ನು ಹೇಳಿದ್ರೆ ಇಷ್ಟು ಹೆಸರನ್ನು ಹೇಳಿದಂತಹ ಪುಣ್ಯದ ಫಲಪ್ರಾಪ್ತಿಯಾಗ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಬ್ರಹ್ಮರಥವನ್ನು ಇಡೀ ಜನಸ್ತೋಮ ಎಳಿತಾ ಇತ್ತು. ಎಳಿತಿರುವಾಗ ಎಲ್ಲರೂ ಗೋವಿಂದಾನಿ ಗೋವಿಂದ ಅಂತ ಹೇಳ್ತಾ ಇದ್ರು. ಒಂದು ಹೆಂಗಸು ಮಾತ್ರ ನಿಂತ್ಕೊಂಡು ನಂದು ಅದೇ ನಂದು ಅದೇ ನಂದು ಅದೇ ಅಂತ ಹೇಳ್ತಿದ್ರು. ಪಕ್ಕದವ ನಿಂತಂತ ನನ್ನೊಬ್ಬ ಬುದ್ಧಿವಂತ ಪ್ರಶ್ನಿಸಿದ. ಮತ್ತೆ ಬುದ್ಧಿವಂತ ಪಕ್ಕದಲ್ಲಿ ನಿಲ್ಲದೆ ಅವನಿಗೂ ಬೇರೆ ಕೆಲಸ ಇಲ್ಲ. ಎಲ್ಲರೂ ಗೋವಿಂದ ಅಂತ ಹೇಳುವಾಗ ನಿಂದ ಅದಾಗುದು ಹೇಗೆ ಎಂಬಂತ. ಅದಕ್ಕೆ ಹೆಂಗಸು ಕೊಟ್ಟ ಉತ್ತರ ಗೊತ್ತುಂಟ? ನಿಮ್ಮ ಹಾಗೆ ಗೋವಿಂದ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನನ್ನ ಮನೆ ಯಜಮಾನ್ರ ಹೆಸರು ಗೋವಿಂದಣ್ಣ ಅಂತ ಹೇಳಿ ಹಾಗೆ ಹೇಳಿದ್ದ. ಇಲ್ಲ, ಚೀಟಿಯಲ್ಲಿ ಬರ್ಕೊಟ್ಲವಳ. ಅದೆಲ್ಲ ಬೇಡ ಆಯ್ತಾನೆ ಹಿಂಸೆ. ಹಾಗಾಗಿ ಎಲ್ರು ಗೋವಿಂದ ಅಂತ ಹೇಳುವಾಗ ನಂದು ಅದೇ ನಂದು ಅದೇ ಅಂದ್ಲು ಅಂತ. ಹಾಗೆ ಇಷ್ಟು ಪ್ರಯೋಜನ ಉಂಟು ಗೋವಿಂದ ಅಂತ ಹೇಳಿದ್ರೆ. ನನ್ನ ಪರಿಚಯ ಆಯ್ತು, ಇವನ ಪರಿಚಯ. ನಿನ್ನ ಹೆಸರು ಹೇಗೆ? ಯೇಸುದೇವ. ಯೇಸುದೇವ. ಯೇಸು ಅಮಕಾರ ಪುತ್ರ ಸೋವೆ ತೋವೆ ಅಲ್ಲ ಇದ್ದದ್ದು. ಆಗ ಸಾರಿಗೆ ಸೌತೆಕಾಯಿ ಕೊಯ್ದು ಹಾಕಿದ್ದಾನೆ. ಅದೆಲ್ಲ ಹೌದು. ಇದೆಂತದ್ದು? ಅದು ಗೊತ್ತಿಲ್ಲ. ಇದು ಗೊತ್ತಿಲ್ವಾ? ಇದು ಭಯಂಕರ ಉಂಟು. ರಾಜೇಂದ್ರ ಅಂತ ಇದ್ದ, ಅವ ಹೇಳಿಕೊಟ್ಟಂತ ವಿಚಾರ. ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು. ನಾನು ಕೇಳಿದೆ ಇದೇನು ಅಂತೇಳಿ. ಅದಕ್ಕೆ ಅವರು ಕೊಟ್ಟ ಉತ್ತರ, ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು. ಆ ಮಂಗನು ಗುರುಗಳಿಲ್ಲದ ಸಮಯದಲ್ಲಿ ಮರವೇರಿ ಕುಳಿತನು. ಸಂಜೆಯಾದ್ರೂ ಕೆಲಸಗಾರರು ಹಣ್ಣಂಪಲು ಕೊಟ್ಟರು, ಮಂಗನು ಕೆಳಗಿಳಿದು ಬರಲಿಲ್ಲ. ಆಗ ಗುರುಗಳಿಗೆ ಸಂದೇಶ ಹೋಯಿತು, ನೀವು ಸಾಕಿದ ಮಂಗನು ಕೆಳಗಿಳಿದು ಬರುವುದಿಲ್ಲ, ಗುರುಗಳೇ ನೀವು ತಕ್ಷಣ ಬರಬೇಕಂತೇಳಿ. ವಾರ್ತೆಯನ್ನು ಕೇಳಿದ ಗುರುಗಳು ತಕ್ಷಣ ಮರದ ಬುಡಕ್ಕೆ ಬಂದರು. ಅವ್ರು ಹೇಳಿದ್ರು ಯೇಸು ಅಮಕಾರ ಪುತ್ರ ಸೋವೆನಂದ್ರು. ತಕ್ಷಣ ಮಂಗನು ಕೆಳಗಿಳಿದು ಬಂದ. ಉಳಿದವರೆಲ್ಲ ಕೇಳಿದ್ರು, ನಾನು ಹಣ್ಣಂಪಲು ಕೊಟ್ಟರು, ಮಂಗ ಕೆಳಗಿಳಿದು ಬರಲಿಲ್ಲ, ನೀವು ಈ ಸೂಚನೆಗೆ ಯಾಕೆ ಕೆಳಗಿಳಿದು ಬಂದಂತ. ಗುರುಗಳು ಹೇಳಿದ್ರು, ಪವಿತ್ರವಾದ ದೇವರ ಸಂದೇಶವನ್ನು ಅವನಿಗೆ ನಾನು ರವಾನಿಸಿದ್ದೇನೆ, ಅದು ಅವನಿಗೆ ಅರ್ಥ ಆಯಿತು, ಆದ್ದರಿಂದ ಮಂಗನು ಕೆಳಗಿಳಿದು ಬಂದನಂತೇಳಿ. ಹಾಗಾದ್ರೆ ದೇವರ ಸಂದೇಶ ಯಾವುದು ಅಂತ ಕೇಳುವ ಗುರುಗಳು ಹೇಳಿದ್ದು ಒಂದ ನೀನು ಕೆಳಗಿಳಿದು ಬಾ, ಇಲ್ಲದ್ರೆ ಮರವನ್ನೇ ಕಡಿತೇನೆ ಅಂದ್ರು. ಇದು ರಾಜೇಂದ್ರನ ಸಾಹಿತ್ಯ. ಇದೇ ನಿನ್ನ ಅಭಿನಯ? ಪವಿತ್ರ ಆತ್ಮವನ್ನು ಅಪ್ಪು ಸ್ವರ್ಗ ಸುಖವನ್ನು ತೋರಿಸ್ತೇನೆ ಅಂತ ಹೇಳಿ ನಿನ್ನ ಅಜ್ಜಿಗೆ ತೋರಿಸು, ನನ್ನ ಅಜ್ಜನನ್ನು ಕರ್ಕೊಂಡು ಹೋಗು. ಆಯ್ತಲ್ಲ, ನಮ್ಮ ಪರಿಚಯವನ್ನು ಹೇಳಿ ಆಯ್ತು. ನಿನ್ನ ತಾಯಿ ಯಾರು, ತಂದೆ ಯಾರು ಹೇಳುವೆಯಾ? ಹೌದಾ? ಜನಕದೀಪತಿ ಆಕಾಶರಾಯ ನನುಗೆ ಆಗಿಗೇನು ಪದ್ಮಾವತಿ ಪದ್ಮಾವತಿ ನಾನು ನೇರವಾಗಿ ಹೇಳುವುದಿಲ್ಲ. ಮತ್ತೆ ಹೇಗೆ? ನಿಮ್ಮ ಬುದ್ಧಿಗೊಂದು ಸವಾಲು ನೋಡ. ಹೌದು, ನಾನು ಪರ್ಯಾಯ. ಈಗ ಪರ್ಯಾಯದಲ್ಲಿ ಇರುವುದು ಯಾರು, ಮುಂದಿನ ಪರ್ಯಾಯಕ್ಕೆ ಬರುವವರು ಯಾರು? ಅಯ್ಯೋ ಹಾಗಲ್ಲ, ಪರ್ಯಾಯ ಪದವನ್ನು ಸೂಚಿಸ್ತೇನೆ, ನೀವು ಯೋಚಿಸಿ ಹೇಳಿದ್ರೆ ಆಯ್ತು. ಸರಿ ಸರಿ, ನಾವು ಯೋಚಿಸಿ ಹೇಳ್ಬೇಕಾ? ಹೌದು. ನನ್ನ ಅಪ್ಪ ಮೇಲೆ ತೀರ್ಥರೂಪ ಸಮಾನರಾದ ಪೂಜ್ಯ ಮಾವಯ್ಯನವರೇ, ಆ ಕಾಲದಲ್ಲಿ ನೀವು ಸ್ವರ್ಗಸ್ಥರಾಗಿದ್ದಕ್ಕೆ ನಾವು ವಿಷಾದಿಸ್ತೇವೆ. ಏನು ಇದು? ಅಪ್ಪ ಬೇರೆ ತೋರಿಸಿಲ್ಲ. ಹಾಗಲ್ಲ, ಅವರ ಅಪ್ಪ ಸ್ವರ್ಗಕ್ಕೆ ಹೋಗಿದ್ದಕ್ಕೆ ವಿಷಾದ ಯಾಕೆ ಗೊತ್ತಾಯ್ತು?
ಅದು ಲೋಕದ ರೂಢಿ ಹಾಗೆ ಅಲ್ವೇ? ಏನು? ಅಪ್ಪಮ್ಮ ಸತ್ತಾಗ ಮಕ್ಕಳೆಲ್ಲ ಬರೆದು ಹಾಕುದು, ನಮ್ಮ ತೀರ್ಥರೂಪರು ಇಂತಹ ದಿವಸದಂದು ಸ್ವರ್ಗಸ್ಥರಾಗಿದ್ದಾರೆ ಎಂದು ತಿಳಿಸುವುದಕ್ಕೆ ನಾವು ವಿಷಾದಿಸ್ತೇವೆ. ಯಾಕೆ ಗೊತ್ತಾಯ್ತಾ? ಯಾಕೆ? ಅಪ್ಪ ಸಾಯುವಾಗ ಆಸ್ತಿ ಪಾಲು ಮಾಡಿಕೊಟ್ಟಿದೆ, ಆದ್ರಿಂದ ಸ್ವರ್ಗಕ್ಕೆ ಹೋದದಕ್ಕೆ ಇವರಿಗೆ ವಿಷಾದ. ಅದು ಹಾಗಲ್ಲ ಮಿತ್ರ, ಸರಿಯಾಗಿ ಕೇಳು. ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಅಮ್ಮ ಕೆಳಗೆ. ನಿಮ್ಮ ಅಮ್ಮನನ್ನು ಇಲ್ಲೇ ಹೋಗುದದ್ದ? ನಿನ್ನ ಅಜ್ಜಿಯನ್ನು ಹೋಗ್ತದೆ. ನನ್ನ ಅಜ್ಜಿಯನ್ನು ಹೋಗುದಲ್ಲ, ನಮ್ಮ ಅಜ್ಜಿಯನ್ನು ಸುಟ್ಟಿದ್ದು. ಅವರಿಗೆ ಅಸ್ತಮ ಜೋರಿತ್ತು. ಅರ್ಥ ಆಯ್ತು. ನೇರವಾಗಿ ಅಜ್ಜಿಯಿಂದ ಮೊಮ್ಮಗನಿಗೆ ಬಂದಿದೆ. ಈಗ ನಮ್ಮ ಅಜ್ಜಿಗೆ 6 ಜನ ಗಂಡು ಮಕ್ಕಳು. ಬರ್ಬಾರ್ದು ಅಂತ ಇರೋದು. ಗೊತ್ತಾಗ್ಲಿಲ್ಲ. ಮೇಲೆ ಕಾಣಿಸುತ್ತಾ ಇರುವುದು ಏನು? ಆಕಾಶ. ಅದಕ್ಕೆ ರಾಯ ಸೇರಿಸು. ಆಕಾಶ ರಾಯನೇ ನನ್ನಪ್ಪ. ರಾಯ. ಕೆಳಗೆ ಕಾಣಿಸುತ್ತಾ ಇರುವುದು ಏನು? ಭೂತಾಯಿ. ಭೂ ಎನ್ನುವಂತ ಅಕ್ಷರಕ್ಕೆ ಬಾಲ ಉಂಟು, ಮತ್ತೆ ಭೂತಾಯಿಗೆ ಬಾಲ ಇಲ್ಲ ಅಂತ ಹೇಳಿದ್ಯಾರು? ಅಕ್ಷರಕ್ಕೆ ಹೌದು. ಅಷ್ಟೇ ಅಲ್ಲ, ಈ ಭೂತಾಯಿಗೆ ಇನ್ನೊಂದು ಹೆಸರುಂಟು. ಧರಣಿ ದೇವಿ. ಹೌದಾ? ಭೂತಾಯಿಯನ್ನು ಬರಡಿಯಲ್ಲಿ ಹಾಕಿದ್ದ? ಬರಡಿ ನಿನ್ನ ಅಜ್ಜಿಯನ್ನು ಹಾಕಿದ್ದು. ನಮ್ಮ ಅಜ್ಜಿಯನ್ನು ಹಾಕಿದಲ್ಲ, ನಮ್ಮ ಅಜ್ಜಿಯನ್ನು ಸುಟ್ಟಾದ್ಮೇಲೆ ಅಸ್ಥಿಯನ್ನು ಗೋಕರ್ಣಕ್ಕೆ ಬಿಡ್ಲಿಕ್ಕೆ ತುಂಬಿಸಿದ್ದಾರೆ. ಸರಿ, ಆಕಾಶರಾಯ ಹಾಗೂ ಧರಣಿ ದೇವಿ ದಂಪತಿಗಳಿಗೆ ಮದುವೆ ಆಗದೆ ಎಷ್ಟೋ ಕಾಲ ಆದ್ರೂ ಮಕ್ಕಳೇ ಆಗ್ಲಿಲ್ವ? ಅದೇನು ಮದುವೆ ಆದ ಬೆನ್ನಿಗೆ ಆಕಾಶರಾಯರು ಎಲ್ಲಾದ್ರೂ ವಿದೇಶ ಪ್ರಯಾಣ ಮಾಡಿದ್ರ? ಅಯ್ಯೋ ಹಾಗಲ್ಲ, ಅದಕ್ಕೆಲ್ಲ ಯೋಗ ಸಮಯ ಎನ್ನುವುದು ಕೂಡಿ ಬರಬೇಕು. ಹೌದು, ಆ ಹೊತ್ತಿಗೆ ದೇವರ್ಷಿಗಳಂತಹ ನಾರದ ಮಹರ್ಷಿಗಳ ಆಗಮನವಾಯ್ತಂತೆ. ದೇವರ್ಷಿ ನಾರದರು. ಹೌದು, ಅವರ ಆಗಮನವಾಯಿತು. ಪುತ್ರಕಾಮೇಷ್ಟಿನಂತಹ ಯಾಗವನ್ನು ಮಾಡುವುದಕ್ಕೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ರು. ಯಾಗವನ್ನು ಮಾಡಿದ ಮೇಲೆ ಆ ಸ್ಥಳವನ್ನು ಉಳುವಂತಹ ಒಂದು ಕ್ರಮ ಉಂಟು. ಅದು ಹೇಗೆ? ಬಂಗಾರದ ನೇಗಿಲಿಗಳಿಗೆ ಎತ್ತನ್ನು ಕಟ್ಟಿ ಉಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಸರ್ಕಾರಿ ಮರದ ನೇಗಿಲು ಸಿಗುದೇ ಬಹಳ ಕಷ್ಟ. ಇವರು ಚಿನ್ನದ ನೇಗಿಲಂತೆ ಜನಗಳನ್ನು ಮೋಸ ಮಾಡ್ಲಿಕ್ಕೆ ಬೇಕಾಗಿ ಕಬ್ಬಿಣದ ನೇಗಿಲಿಗೆ ಚಿನ್ನವನ್ನು ತೆಗೆದು ಹೊರಸಿದ್ರು, ಪ್ರಚಾರ ಮಾಡಿದ್ರು. ಅದು ನಿನ್ನ ಅಪ್ಪ ಅಲ್ಲ ಮಾಡಿದ್ದು? ನನ್ನಪ್ಪ ಅಲ್ಲ, ಅವರಪ್ಪ. ನಾನು ಅವರಪ್ಪನ ಸುದ್ದಿ ಮಾತಾಡೋದು. ನನ್ನಪ್ಪ ಏನು 5 ಅಂಗುಲ ಜಾಗ ಮಾಡಿರಲಿಲ್ಲ, ಅವ್ರು ಬೇಗ ಸತ್ತೋದ್ರು. ಊರಿಗೆ ನೀವು ಪ್ರಚಾರ ಮಾಡಿದ್ರು ಚಿನ್ನದ ನೇಗಿಲು ಅಂತೇಳಿ. ಒಂದು ಕಾಲದಲ್ಲಿತ್ತು ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂದ್ರೆ ಎತ್ತರವಾದ ಸ್ಥಳಗಳಲ್ಲಿ ನಿಂತು ಗೂಡೆಗಳಲ್ಲಿ ತುಂಬಿರುವಂತಹ ಬಂಗಾರದ ಪುಷ್ಪಗಳನ್ನು ಎರಚಿ ಬಿಡ್ತಿದ್ರು. ಈಗ ನಾವು ಪರ್ಚಿಕೊಂಡ್ರು ಬಂಗಾರ ಇಲ್ಲ. ಹಾಗಲ್ಲ ಮಿತ್ರ, ರಾಜಮನೆತನದವರು ಅವರು. ಯಾಗ ಮಾಡಿದ್ದು ನನ್ನಪ್ಪ, ತೋಂಡಾ ದೇಶದ ಅಧಿಕಾರಿ. ನನ್ನಪ್ಪ ಸಂಸಾರ ತ್ಯಾಗ ಮಾಡಿತ್ತು. ಉಳುವಂತಹ ಸಂದರ್ಭ ನೇಗಿಲುಗಳು ಬಂಡೆ ಕಲ್ಲಿಗೆ ತಾಗಿ ಎತ್ತುಗಳು ನಿಂತು ಹೋಯಿತು. ಕಲ್ಲುವಡ್ರನ್ನು ಕರೆಸಬೇಕಿತ್ತು, ಬಂಡೆಯನ್ನು ಓಡಿಸಬೇಕಿತ್ತು. ಹಾಗೆ ಮಾಡಿದ್ರು. ನಿನ್ನಪ್ಪ ನನ್ನಷ್ಟೇ ಭಯಂಕರ ಚುರುಕ. ನನ್ನಪ್ಪನಿಗೂ ನಿನ್ನಪ್ಪನಿಗೂ ಹೋಲಿಕೆ ಮಾಡಿದ್ರೆ ಜಾಗ್ರತೆ. ನಿನ್ನಪ್ಪ ಹೋಳಿಗೆ ಮಾಡಿದಲ್ಲ, ಒಂದ್ ದಿವಸ ಲಡ್ಡು ಮಾಡುವುದನ್ನು ನಾನೇ ನೋಡಿದ್ದೇನೆ. ಬಂಡೆಯನ್ನು ಬದಿಗೆ ಸರಿಸಿದ್ರು. ಬದಿಗೆ ಸರಿಸಿದಾಗ ವಿಶೇಷ ಏನು ಗೊತ್ತಾ? ಒಂದೇ ಒಂದು ಕೊಳ. ಆ ಕೊಳದಲ್ಲಿ ಒಂದು ಕಮಲದಲ್ಲಿ ಒಂದು ಕೊಳ, ಒಂದು ಕೊಳದಲ್ಲಿ ಒಂದು ಕೊಳದಲ್ಲಿ ಒಂದು ಕಮಲ. ವಿಶೇಷ ಒಂದೇ ಇತ್ತು. ಆ ಕಮಲ ಎನ್ನುವುದು ಮುದುಡಿತ್ತು. ಮುದುಡಿದಂತಹ ಕಮಲಕ್ಕೆ ಸೂರ್ಯರಶ್ಮಿ ಬಿದ್ದಾಗ ಅದು ಅರಳಿತು. ಇಬ್ಬನಿ ಕರಗಿತ್ತು, ಮುದುಡಿದ ತಾವರೆ ಅರಳಿತು. ಅರಳಿದಂತಹ ಹೊತ್ತು ಕಮಲದ ಮಧ್ಯಭಾಗದಲ್ಲಿ ಗೊತ್ತಾಯ್ತು ಮಿತ್ರ? ಏನು? ಈ ಕಲ್ಲೊಡ್ರು ಬರುವಾಗಲೇ ಬಹಳ ಜಾಗ್ರತೆ ಮಾಡಿದ್ದಾರೆ. ಕಲ್ಲೆಲ್ಲ ಒಡೆದಾದ ಮೇಲೆ ಮತ್ತೆ ಎಲ್ಲಿಯೂ ಸಿಗುದಿಲ್ಲ ಅಂತ ಗೊತ್ತಾಗಿ ಮೊದಲೇ ಕಿಸೆಯಲ್ಲಿ ಹಾಕೊಂಡು ಬಂದ್ರ. ಕಲ್ಲು ಒಡೆದಾದ್ಮೇಲೆ ಮೈ ಕೈ ನೋವಾಯ್ತಾ, ಕಿಸೆಯನ್ನು ತೆಗೆದ್ರು. ನಿನ್ನ ಅಪ್ಪನ ಹೋಗಿ ಕೇಳು, ಕುಡಿತಾನಲ್ಲ. ಹಾಗಲ್ಲ ಮಿತ್ರ, ಶಿಶು ಉಮೇದ್ ನೋಡ ಅವಳಿಗೂ ಮಗು. ಅದರಲ್ಲಿಯೂ ಹೆಣ್ಣು ಮಗು. ಮಕ್ಕಳಿದಂತಹ ಆಕಾಶರಾಯ ದಂಪತಿಗಳಿಗೆ ಆ ಮಗುವನ್ನು ಕಂಡು ಸಂತೋಷವಾಯಿತು. ಧರ್ಮ ಮಾಡಿ ಧರ್ಮದಂತದ್ದು ಯಾಗ ಮಾಡ್ಲಿಲ್ವ ಅವರು? ಎತ್ತಿಕೊಂಡು ಹೋದ್ರು. ಎತ್ತಿಕೊಂಡು ಅರಮನೆಗೆ ಹೋದ್ರು. ಪ್ರೀತಿಯಿಂದ ಸಾಕಿದ್ರು, ಸಲಹಿದ್ರು. ಈಗ ಅವರ ಕತೆ ಯಾಕೆ ನಂಗೆ? ನಿನ್ನ ಕತೆ ಹೇಳು. ನಂಗೆ ಬೇರೆಯವ್ರ ಸುದ್ದಿ ಮಾತಾಡಲಿಕ್ಕೆ ಬೇಕು ಆಚಾರ. ನನ್ನ ಸುದ್ದಿ ನನ್ನ ಇಷ್ಟು ಹೊತ್ತಿಗೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅವಳೇ ನಾನಲ್ವಾ? ಹೌದಾ? ಹೌದು. ನಿನ್ನ ಹೆಸರು? ನಾನು ಸಿಕ್ಕಿದ್ದೆಲ್ಲಿ ಹೇಳಿ? ಎಲ್ಲಿ? ಪದ್ಮದಲ್ಲಿ. ಪದ್ಮಕ್ಕೆ ಇನ್ನೊಂದು ಹೆಸರು ಉಂಟು. ಏನು? ಎಂತದ್ದು ಹೇಳಿ? ಪದ್ಮ. ಗೊತ್ತಾಗಿಲ್ಲ? ಹೇಳ, ನನ್ನ ಹೆಸರು ಹೇಳ. ಹೇಗೆ ಹೇಗೆ ಹೇಗೆ? ಜೋರಾಗಿ ಹೇಳಿ. ಅವನೆಂತ ಮಾಡೋದ್ರಲ್ಲಿ? ಪದ್ಮಾವತಿ. ಏನು ನಿಂದಿರು?
ಧೂಮಾವತಿ ಅಂದ್ಲ ಮೈ ಮೇಲೆ ಆವೇಶ ಬಂದಾಗಾಯ್ತು ನನಗೆ. ಭೂತಕ್ಕೂ ಪೆಟ್ಟಿನ ಹೆದರಿಕೆ ಉಂಟು, ಈಗ ಗೊತ್ತಾಯ್ತು ಭೂತಕ್ಕೂ ಪೆಟ್ಟಿನ ಹೆದರಿಕೆ ಉಂಟು, ಭಯಂಕರ. ಯಾರು ಹೇಳಿದ್ದ? ನನ್ನ ಹೆಸರು ಪದ್ಮಾವತಿ ಅಂತ ಹೇಳಿ. ಧೂಮಾವತಿ ಅಲ್ವಾ? ಪದ್ಮಾವತಿಯ ಅವಳ ಹೆಸರು ಶೀಲಾವತಿ. ನಾನು ಕಟ್ಟಬೇಕಂತಿದ್ದೇನೆ ಇಂಡಿಯಾ ಶ್ರೀಲಂಕಾಕ್ಕೆ. ಅಯ್ಯೋ ದೇವರೇ, ಶ್ರೀಲತಾ, ಇಂದಿರಾ ಶ್ರೀಲತಾ. ಅದೇ ನಾನು ಕಟ್ಟಬೇಕಂತಿದ್ದೇನೆ ಕರಿಮಣಿ ಅಂತ. ಕಟ್ಟು ಮಗನೇ. ಆಯ್ತಲ್ಲ, ಕರಿಮಣಿ ತಗೊಂಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ರೆ ಪರಿಣಾಮ ಬೇರೆ ಆಯ್ತು. ನಡೆಯಲೇ ಕೋಪಿಸದಿರೋ ಬರಿದೆ ಎನ್ನೊಡು ಸುಂದರಿಯೋ ನಿನ್ನ ರೂಪವನ್ನು ಕಂಡ ತೊಳೆದುಡು ಪಾಪಿಯಾದ ಅಷ್ಟರನು ಇಕ್ಷುಷ್ಠಾಪ ತೆಗೆದು ಸರ್ವನಚ್ಚ ತಾಪವನ್ನು ತಾಳಲಾರೆ ಪ್ರೇಮದಿಂದ ಒಳಿಸು ನೀರೇ ಕೋಪಿಸದಿರು ಬರಿದೆ ಎನ್ನೊಡು ಕೋಪಿಸಿದರು ಎನ್ನಳು ಆ ಮನ್ಮಥ ಬಾಣವನ್ನು ಪ್ರಯೋಗಿಸಿ ತಾಳಬೇಕಾಗುವುದಿಲ್ಲ. ಹಾಗಾಗಿ ಮದುವೆಯಾಗು ಬಾಧೆಯಾಗುತ್ತದೆ. ಗೊತ್ತಾಗಿಲ್ಲ ಪಾಪ ಅವಳಿಗೆ ಎಂತ ನಿನ್ನ ಅವತಾರ ಎಲ್ಲ ಅದು ಗೊತ್ತಾಗ್ತದೆ. ಗೊತ್ತಾಗಿ ನಿಮ್ಮ ಅವತಾರದಲ್ಲಿ ಇವರಿಗೆಲ್ಲ ಗೊತ್ತಾದಿತ್ತು. ಬೇರೇನಿಲ್ಲ ನನಗೆ. ದಮ್ಮು ಕೆಮ್ಮು ಅದು ಯಾವುದಿಲ್ಲ. ಅದೆಲ್ಲ ಅಲ್ಲ ಕೊರೋನಾ ಎಂತದ ಅಲ್ಲ ಇವಳ ಹತ್ತಿರ ಬರ್ಲಿಕ್ಕೆ ಕಾರಣ ಏನಿಲ್ಲ. ನೀನು ಸಾಧಾರಣ ನನ್ನಷ್ಟೇ ಎತ್ತರ, ನನ್ಗೊಂಚೂರು ಗಿಡ್ಡ ಐತಿ. ಅವ್ರ ಜೊತೆ ಆಯ್ತು, ನಾವು ಜೊತೆ ಆಗುವ. ಒಳ್ಳೇದಲ್ಲಾದ್ರೂ ಕೆಟ್ಟದಾದ್ರೂ ಯಾವ್ದೊಂದು ಪರಿಣಾಮ ಆಗ್ತದಲ್ಲ. ಅಮ್ಮನ ಅವರು ಅಮ್ಮಂತ್ರ ಅಂತಾರೆ. ನಿಲ್ಲು, ನನಗೆ ಸಣ್ಣ ಬಾಗುತ್ರ ಹೇಳ್ತಾರೆ, ಅಮ್ಮನ ಹತ್ರ ಹೇಳಿ. ನಿನ್ನ ಅಮ್ಮನಿಗೂ ಬಾಗುತ್ರಿಗೆ ಏನ್ ಸಂಬಂಧ? ಇದು ಸೋದರ ಮಾವನ ಮದುವೆಯಲ್ಲಿ ಮಾಡುವುದಿಲ್ಲ.